ಮಂಗಳ್ ಕಾರ್ಪೊರೇಷನ್ ಇದರ ಪ್ರಾಂತೀಯ ಅಧ್ಯಕ್ಷರ ಭೇಟಿ ಕಾರ್ಯಕ್ರಮ ಇದೀಗ ಆರಂಭಗೊಳ್ಳುತ್ತಿದೆ. ಅಲ್ಲಿ ಆರತಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಭಾಂಗಣದಂತೆ ನಾವು ಆರತಿಯೊಂದಿಗೆ ಸಮರ್ಪಿಸಿ ಅವರನ್ನು ಸಭಾಂಗಣಕ್ಕೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಪ್ರಾಂತೀಯ ಅಧ್ಯಕ್ಷರು ಲಯನ್ ಸ್ವರೂಪ ಎನ್ ಶೆಟ್ಟಿ ಮತ್ತು ಲಯನ್ ನಿತ್ಯಾನಂದ ಶೆಟ್ಟಿ ದಂಪತಿಗಳನ್ನು ತುಂಬು ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಪ್ರಾಂತ್ಯ ಮೂರು ವಲಯ ಮಂಡಲ ಲಯನ್ ಉಪಾಧ್ಯಕ್ಷರ ಅಧ್ಯಕ್ಷರು ಕೋಶಾಧಿಕಾರಿ ಸತ್ಯಪ್ರಸಾದ್ ಶೆಟ್ಟಿ, ಕಾರ್ಯದರ್ಶಿ ಕೃಷ್ಣ ಶೆಟ್ಟಿ, ಅಧ್ಯಕ್ಷರು ರಾಜೇಶ್ ಶೆಟ್ಟಿ ಶಬರಿ ಇವರನ್ನು ನಾವು ಇವರುಗಳ ಗೌರವದ ಆ ಒಂದು ಅವರನ್ನು ಸಭಾಂಗಣಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಪ್ರಾಂತೀಯ ಅಧ್ಯಕ್ಷರಿಗಾಗಿ ವೇದಿಕೆ ಸಜ್ಜುಗೊಂಡು ಸಂಪನ್ನಗೊಂಡ ವೇದಿಕೆಯಲ್ಲಿ ಇದೀಗ ಪರಿಪೂರ್ಣವಾದಂತಹ ವೇದಿಕೆ ಲಯನ್ಸ್ ಕ್ಲಬ್ ಪಂಪ್ವೆಲ್ನ ಪ್ರಾರ್ಥನೆ ಸಂಪ್ರದಾಯದೊಂದಿಗೆ ಲಯನ್ ಮನ್ವಿತಾ ಶೆಟ್ಟಿ. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಮಧುರು ಗಣಪತಿ ಶರಣು ಗಣಪತಿ ಕುಂಬಾಶಿ ಗಣಪತಿ ಶರಣು. ಹಟ್ಟಿ ಅಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಮಧುರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣು. ಹಟ್ಟಿ ಅಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ. ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ. ನೀನಿಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ನೀನಿಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ಮಧುರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣು. ಹಟ್ಟಿ ಅಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಈಗ ಧ್ವಜವಂದನೆ ಸಂಪ್ರದಾಯದ ಧ್ವಜವಂದನೆಯನ್ನು ನಡೆಸಿಕೊಡಲಿಕ್ಕಿದ್ದಾರೆ ಲಯನ್ ಜಯರಾಮ್ ಶೆಟ್ಟಿ ಸನ್ನಿಧಿ. ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದ ಇರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುವವನು ಎಂಬುದರ ಮೇಲೆ ಅವಲಂಬಿಸಿದೆ. ಸುವರ್ಣಾಕ್ಷರಗಳ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೈಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನುಂಟು ಮಾಡುತ್ತದೆ. ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢತೆ ನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅದರ ಕೀರ್ತಿಯನ್ನು ಮತ್ತು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ
ಅದು ಉನ್ನತ ಮಟ್ಟದ ಹಾರಾಡುವಂತೆ ಮಾಡುತ್ತದೆ. ವಿಶ್ವ ಶಾಂತಿಗಾಗಿ 1 ನಿಮಿಷದ ಮೌನ ಪ್ರಾರ್ಥನೆ. ಓಂ ಶಾಂತಿ 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 ಸ್ವಸ್ತಿ. ಎಲ್ಲರೂ ದಯವಿಟ್ಟು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸುವುದು, ನನ್ನ ವೃತ್ತಿ ಗೌರವಕ್ಕೆ ಕಳಂಕ ತಟ್ಟದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ಸಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು, ನನ್ನ ವೃತ್ತಿಯ ಯಶಸ್ಸಿಗೆ ಪರರ ವೃತ್ತಿಯನ್ನು ಬಲಿ ಕೊಡದಿರುವುದು ಮತ್ತು ಆತ್ಮವಂಚನೆ ಮಾಡಿಕೊಳ್ಳದಿರುವುದು, ನನ್ನ ಮತ್ತು ಪರರ ಹಕ್ಕು ಮತ್ತು ಸ್ಥಾನಗಳ ಬಗ್ಗೆ ಶಂಕೆ ಉಂಟಾದಾಗ ಪರರ ಹಕ್ಕು ಮತ್ತು ಸ್ಥಾನಕ್ಕೆ ಹೆಚ್ಚಿನ ಗೌರವವನ್ನು ಕೊಡುವುದು, ಪರರೊಡನೆ ಮೈತ್ರಿ ನನ್ನ ಉದ್ದೇಶವಾಗಿರಬೇಕು, ಆದರೆ ಮೈತ್ರಿ ಸ್ವಾರ್ಥ ಸಾಧನವಾಗಕೂಡದು. ಉತ್ತಮ ಪ್ರಜೆಯಾಗಿ ದೇಶದ ಋಣವನ್ನು ಗಮನದಲ್ಲಿರಿಸಿಕೊಂಡು ಮನಪೂರ್ವಕವಾಗಿ ದೇಶಕ್ಕೆ ವಿಧೇಯತೆಯನ್ನು ತೋರಿಸುವುದು ಹಾಗೂ ದೇಶಕ್ಕೆ ನನ್ನ ಸಮಯ, ಶ್ರಮ ಮತ್ತು ಸಾಧನೆಯನ್ನು ಮೀಸಲಿಡುವುದು. ಸಂಕಟದಲ್ಲಿರುವವರಿಗೆ ಸಹಾನುಭೂತಿ, ದೀನದಲಿತರಿಗೆ ಸಹಾಯ ಮತ್ತು ಅವಶ್ಯಕತೆಯುಳ್ಳವರಿಗಾಗಿ ನನ್ನ ಸಂಪತ್ತಿನ ಒಂದು ಭಾಗವನ್ನು ನೀಡುವುದು. ವಿಮರ್ಶೆಯಲ್ಲಿ ಎಚ್ಚರಿಕೆಯಿಂದಿರುವುದು ಮತ್ತು ಪ್ರಶಂಸೆಯಲ್ಲಿ ಉದಾರನಾಗಿರುವುದು. ನನ್ನ ಕಾರ್ಯ ರಚನಾತ್ಮಕವಾಗಿರಬೇಕೇ ಹೊರತು ವಿನಾಶಕಾರಿಯಲ್ಲ ಎಂಬುದನ್ನು ಸದಾ ಗಮನದಲ್ಲಿಟ್ಟುಕೊಳ್ಳುವುದು. ಹರಿ ಓಂ ಅನ್ನುವಂತಹ ಹೆಸರೇ ಬಹಳ ಬಹಳ ಅರ್ಥಗಳನ್ನು ಕೊಡುವಂತಹ ಹೆಸರು. ನಮ್ಮ ಹಿಂದೂ ಪುರಾಣ ಶಾಸ್ತ್ರದ ಪ್ರಕಾರ ಕಲ್ಪ ಅಂತ ಹೇಳಿದರೆ ಬ್ರಹ್ಮನ ಒಂದು ಹಗಲು. ಒಂದು ಹಗಲಿಗೆ ಅದೆಷ್ಟೋ ವಿಸ್ತಾರವಾದಂತಹ ಅರ್ಥ ಇದೆ. ಒಂದು ಕಲ್ಪ, ಅದಕ್ಕೆ ಅದೆಷ್ಟೋ ಚತುರ್ಯುಗಗಳು ಇವೆ. ಆ ಚತುರ್ಯುಗಗಳು ಅಂತ ಹೇಳಿದರೆ ಕೃತ, ತ್ರೇತ, ದ್ವಾಪಾರ, ಕಲಿ. ಇದೀಗ ನಾವು 28ನೆಯ ಚತುರ್ಯುಗದ ಕೊನೆಯ ಕಲಿಯುಗದಲ್ಲಿದ್ದೇವೆ. ರಾಮ ಹುಟ್ಟಿದ್ದು 24ನೆಯ ಚತುರ್ಯುಗದ ತ್ರೇತಾಯುಗದಲ್ಲಿ, ಕೃಷ್ಣ ಹುಟ್ಟಿದ್ದು 28ನೆಯ ಚತುರ್ಯುಗದ ದ್ವಾಪಾರ ಯುಗದಲ್ಲಿ. ಅಂತಹ ದ್ವಾಪಾರದ ಕೊನೆಯ ಕಲಿಯುಗದಲ್ಲಿ ನಾವಿದ್ದೇವೆ. ಇನ್ನೂ ಅದೆಷ್ಟೋ ಯುಗಗಳು ಕಲ್ಪದ ಅಂತ್ಯಕ್ಕೆ ಆಗಲಿಕ್ಕಿದೆ. ಅದರ ಜೊತೆಗೆ ಕಲ್ಪಕ್ಕೆ ವೃಕ್ಷವೂ ಸೇರಿಕೊಂಡಿದೆ. ವೃಕ್ಷ ಅಂತ ಹೇಳಿದರೆ ಅದು ಈ ಭೂಮಿಯನ್ನು ಹಸಿರಾಗಿಸಿರುವಂತಹ ಸಂಕೇತ. ಕಲ್ಪವೃಕ್ಷ ದೇವಲೋಕದಿಂದ ಭೂಲೋಕಕ್ಕೆ ಬಂತು ಎನ್ನುವಂತಹ ಒಂದು ಕಲ್ಪನೆಯೊಂದಿಗೆ ಆ ಕಲ್ಪಕ್ಕೆ ಕಲ್ಪನೆ ಸೇರಿಕೊಂಡು ಕಲ್ಪವೃಕ್ಷ ಕಲ್ಪಾಂತ್ಯದವರೆಗೆ ಉಳಿಯುವಂತಹ ವೃಕ್ಷ ಎನ್ನುವಂತಹ ಒಂದು ಅರ್ಥದೊಂದಿಗೆ ಕಲ್ಪವೃಕ್ಷ ಅಂತ ಹೇಳಿದರೆ ಅದು ಸದಾ ಈ ಕಲ್ಪ ಇರುವವರೆಗೆ ಇರುತ್ತದೆ ಎನ್ನುವಂತಹ ಅರ್ಥದಲ್ಲಿ ಲಯನ್ಸ್ ಕ್ಲಬ್ ಕಲ್ಪವೃಕ್ಷ ಆರಂಭಗೊಂಡು ಮುಂದುವರಿಯುತ್ತಾ ಇದೆ. ಇದು ನಿರಂತರವಾಗಿ ಭೂಮಿಗೆ ಹಸಿರನ್ನು ಕೊಡುವಂತಹ ಲಯನ್ಸ್ ಕ್ಲಬ್ ಆಗಿ ಮುಂದುವರಿಯಲಿ ಎನ್ನುವಂತಹ ಸಾಂದರ್ಭಿಕ ಮಾತಿನೊಂದಿಗೆ ಇದಕ್ಕೆ ಇನ್ನಷ್ಟು ಅರ್ಥಗಳಿವೆ. ಅದನ್ನು ಮತ್ತೆ ಬುಲೆಟಿನ್ ಬಿಡುಗಡೆಯ ಸಂದರ್ಭದಲ್ಲಿ ನಾನು ಮತ್ತೆ ಪ್ರಸ್ತುತಪಡಿಸಲಿಕ್ಕಿದ್ದೇನೆ ಅಂತ ಹೇಳಿಕೊಳ್ಳುತ್ತಾ, ಲಯನ್ಸ್ ಕ್ಲಬ್ ಪಂಪ್ವೆಲ್ ಕಲ್ಪವೃಕ್ಷ ಇದರ ಹುಟ್ಟಿಗೆ ಕಾರಣರು, ಇದರ ಯೋಜನೆಯ ರೂವಾರಿ, ಸೃಷ್ಟಿಗೆ ಬ್ರಹ್ಮ ಲಯನ್ ರಾಜೇಶ್ ಶೆಟ್ಟಿ ಶಬರಿ ಇವರು ಬಂದಂತಹ ಅತಿಥಿ ಗಣ್ಯರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ವೇದಿಕೆಯಲ್ಲಿರತಕ್ಕಂಥ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ಬಂಧುಗಳೇ, ನಾವು ಲಯನ್ಸ್ ವರ್ಷದ ಪ್ರಮುಖ ಕಾರ್ಯಕ್ರಮ ಪ್ರಾಂತೀಯ ಅಧ್ಯಕ್ಷರ ಭೇಟಿ ಕಾರ್ಯಕ್ರಮದಲ್ಲಿದ್ದೇವೆ. ನಮ್ಮ ಆರ್ಸಿ ನಮ್ಮ ಹೆಮ್ಮೆ. ಪಂಪೆಲ್ ಕಲ್ಪವೃಕ್ಷ ಈ ವರ್ಷ ತಾನೇ ಹುಟ್ಟಿಕೊಂಡ ಸಂಸ್ಥೆ. ಆರಂಭದಿಂದಲೂ ಸದಾ ನಮಗೆ ಮಾರ್ಗದರ್ಶನ ಮಾಡುತ್ತಾ ನಮ್ಮ ಬೆಳವಣಿಗೆಯಲ್ಲಿ ಸದಾ ಖುಷಿ ಕಾಣುವವರು ನಮ್ಮ ಪ್ರಾಂತೀಯ ಅಧ್ಯಕ್ಷರಾದ ಲಯನ್ ಸ್ವರೂಪ ಎನ್ ಶೆಟ್ಟಿ MJF ದಂಪತಿಗಳು. ಇಂದು ಬಹಳ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದೀರಿ. ನಿಮಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವಪೂರ್ಣ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮ ಮನ್ಪೊಡುಂದಾಂಡ ಐಕ ನಿಘಂಟು ಆ ನಿಘಂಟು ಪಂಡ ನಮ್ಮ ಇತ್ತೆ ಎಗ್ರಿಮೆಂಟ್ ಒಪ್ಪಂದ ದುಂಬು ಬಚ್ಚಿರೆ ಬಜ್ಜೆ ಕೊಂಡು ಅವೇ ಒಂಜಿ ಒಪ್ಪಂದ ಐಕ ಪಕ್ಕ ಬೇತೆ ಮೀರಿನ ವಿಜ್ಜಿ ಇತ್ತೆ ಮುಂದುವರಿಸೋಡು. ನಮ್ಮ ಸಂಸ್ಥೆಯ ಚಟುವಟಿಕೆ ಮತ್ತು ಸದಸ್ಯರ ಸಮಗ್ರ ಮಾಹಿತಿಗಳೆಲ್ಲ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಬೇಕೆಂದು ನಮ್ಮ ಆಶಯವಾಗಿತ್ತು. ಇಂದು ಅದಕ್ಕೆ ಸಮಯ ಕೂಡಿ ಬಂದಿದೆ. ಕಲ್ಪವೃಕ್ಷ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಲು
ನಮ್ಮೊಂದಿಗಿರುವ ನಮ್ಮ ಸಂಸ್ಥೆಯ ಹಿತೈಷಿಗಳು, ನಮಗೆ ಸದಾ ಪ್ರೋತ್ಸಾಹಿಸುವ ಇರುವರು, ರಾಜ್ಯಪಾಲರು ನಮ್ಮೊಂದಿಗಿರುವುದು ಈ ಸಂಸ್ಥೆಗೆ ತುಂಬ ಗೌರವ, ತುಂಬ ಸಂತೋಷ, ತುಂಬ ಅಭಿಮಾನ. ಗೌರವಾನ್ವಿತ ಲಯನ್ ಅರುಣ್ ಶೆಟ್ಟಿ ಮತ್ತು ಲಯನ್ ದೇವದಾಸ್ ಭಂಡಾರಿ ಅವರನ್ನು ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುತ್ತೇವೆ. ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ವಲಯಾಧ್ಯಕ್ಷರಾದ ಲೋಕೇಶ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಆರಂಭದಿಂದಲೂ ನಮ್ಮ ಎಲ್ಲ ಸೇವಾ ಚಟುವಟಿಕೆಗಳಲ್ಲಿ ನಿರಂತರ ಸ್ಪಂದಿಸುವ ನಮ್ಮ ಆತ್ಮೀಯ ಬಂಧು, ತಾವು ಇವತ್ತು ಆಗಮಿಸಿದ್ದೀರಿ. ತಮಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಿದ್ದೇನೆ. ಸ್ವಾಗತದ ಗೌರವ ಸಮರ್ಪಣೆ ಕೋಶಾಧಿಕಾರಿ ಅವರಿಂದ. ನಮ್ಮ ಪ್ರಾಂತ್ಯ ಅಧ್ಯಕ್ಷರುಗಳು ನಮ್ಮ ಸ್ಫೂರ್ತಿ, ನಿರಂತರ ಜೊತೆಯಾಗಿ ಸಾಗುವರು. ನಾವು ಲಯನ್ಸ್ ಕ್ಲಬ್ ಮಂಗಳೂರು ಕಂಕನಾಡಿ ಅಧ್ಯಕ್ಷರಾದಂಥ ಹಿರಿಯರು, ನಮ್ಮ ಮಾರ್ಗದರ್ಶಕರಾದಂಥ ಲಯನ್ ವೇಣಿ ಮರೋಳಿ ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಿಲ್ಸ್ನ ಅಧ್ಯಕ್ಷರಾದಂಥ ಲಯನ್ ಜಗದೀಶ್ ಬೈರವರು ಕಾರಣದ ಬರದಿದ್ದರೂ ಅವರ ಸಂಸ್ಥೆಯವರು ಬಂದಿದ್ದಾರೆ, ಆದ್ದರಿಂದ ಅವರನ್ನು ಸಹ ಈ ಸಂಸ್ಥೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಮಂಗಳೂರು ಕ್ಲಬ್ನ ಅಧ್ಯಕ್ಷರಾದಂಥ ಆತ್ಮೀಯರು ಲಯನ್ ಬಾಲಕೃಷ್ಣ ಆಚಾರ್ ಇವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮಂಗಳೂರು ಮಿಲಾಗ್ರಿಸ್ನ ಅಧ್ಯಕ್ಷರು ಲಯನ್ ತುಲಾರ್ ರೈ ಅವರು ಇನ್ನಷ್ಟು ಆಗಮಿಸಬೇಕಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಮಂಗಳೂರು ತ್ರಿವೇಣಿ ಕ್ಲಬ್ನ ಅಧ್ಯಕ್ಷರಾದಂಥ ಲಯನ್ ರೇಖಾ ಶೆಟ್ಟಿ, ಮಂಗಳೂರು ಸರಸ್ವತಿ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಲೋಲಾಕ್ಷಿ ಫೆರ್ನಾಂಡಿಸ್, ಮಂಗಳೂರು ಕೊಡಿಯಾಲ್ಬೈಲ್ ಅಧ್ಯಕ್ಷರು ನಮ್ಮ ಆತ್ಮೀಯರು ನಗುಮುಖದ ಲಯನ್ ಮೋಹನ್ ಕೊಪ್ಪಲ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಮಂಗಳೂರು ಮೆಟ್ರೋ ಗೋಲ್ಡ್ನ ಅಧ್ಯಕ್ಷರಾದಂಥ ಲಯನ್ ಪದ್ಮನಾಭ್ ಕುಮಾರ್, ಮಂಗಳೂರು ವಿಜಯ ಕ್ಲಬ್ನ ಅಧ್ಯಕ್ಷರಾದಂಥ ಲಯನ್ ರಿಚರ್ಡ್ ಡಿಸೋಜಾ, ಮಂಗಳೂರು ವೆಲೆನ್ಸಿ ಅಧ್ಯಕ್ಷರಾದ ಲಯನ್ ಲೆಸ್ಲಿ ವಾಲ್ಟರ್ ಡಿಸೋಜಾ, ಈಗ ತಾನೇ ನಮ್ಮೊಟ್ಟಿಗೆ ಈ ಜಿಲ್ಲೆಗೆ ಪಾದಾರ್ಪಣೆಗೊಂಡ ಮತ್ತೊಂದು ಹೊಸ ಸಂಸ್ಥೆ ಅಧ್ಯಕ್ಷರಾದಂಥ ಪೆರ್ಮನ್ನೂರು ಫೋಕಸ್ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಅರುಣ್ ಮಂತೇರೋ ಇವರೆಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ಡಿಸ್ಟಿಕ್ಕಿನ ರೀಜನ್ ಮೆಂಟರ್ ಆದಂಥ ಆಶಾ ಚಂದ್ರಮೋಹನ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಲಯನ್ ಸುಜಾತ ಶೆಟ್ಟಿ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಆತ್ಮೀಯರು ಮತ್ತು ಮಾರ್ಗದರ್ಶಕರಾದಂಥ ಹಿರಿಯರಾದ ಸದಸ್ಯರಾದಂಥ ರೀಜನ್ ಗ್ಯಾಟ್ ಕೋಆರ್ಡಿನೇಟರ್ ಆದಂಥ ಲಯನ್ ದಯಾನಂದ ಶೆಟ್ಟಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಬಹಳ ಪ್ರೀತಿಯ ಅಭಿಮಾನದಿಂದ ಬಂದಿರುವ ಲಯನ್ಸ್ ಜಿಲ್ಲೆಯ ಎಲ್ಲ ಸಂಪುಟ ಸದಸ್ಯರನ್ನು, ಅಧಿಕಾರಿಗಳನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ, ಪ್ರೀತಿಯಿಂದ ಆಗಮಿಸಿದ ಬೇರೆ ಬೇರೆ ಕ್ಲಬ್ಬಿನ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಸದಸ್ಯರು, ಹಿತೈಷಿಗಳು, ನಮ್ಮ ಸಂಸ್ಥೆಯ ಎಲ್ಲ ಬಂಧುಗಳಿಗೆ ಸ್ವಾಗತಿಸುತ್ತೇನೆ. ಹಾಗೆಯೇ ಈ ಕ್ಲಬ್ಬಿನ ಸ್ಥಾಪನೆಗೆ ಕಾರಣಕರ್ತರಾದಂಥ ನಮ್ಮ ವಿಸ್ತರಣಾಧಿಕಾರಿ ಹಾಗೂ ನಮ್ಮ ಬಂಧು ಹಾಗೂ ಈ ಕ್ಲಬ್ಬಿನ ತುಂಬ ಜವಾಬ್ದಾರಿ ಹೊತ್ತಿರತಕ್ಕಂಥ ಮೋಹನ್ದಾಸ್ ಕಿಲ್ಲೆ ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೆ. ಸ್ವಾಗತದ ಗೌರವ. ಲಯನ್ಸ್ ಕ್ಲಬ್ ಪಂಪೇಲ್ ಕಲ್ಪವೃಕ್ಷಕ್ಕೆ ಪಂಪೇಲ್ನಲ್ಲೇ ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕೆಂದು ಕನಸಿತ್ತು. ಅದು ಇಂದು ನೆರವೇರಿದಂತ ಹೇಳಲಿಕ್ಕೆ ಆ ಹೆಸರಿಗೆ ಅನ್ವರ್ಥ ಬರುವ ಹಾಗೆ ಪಂಪೇಲ್ ನಮ್ಮ ಕ್ಯಾಟ್ರಿಂಗ್ ಮಾಲಕರ ಸಭಾಭವನದಲ್ಲೇ ನಡೆದಿದೆ ಅಂತ ಹೇಳಲಿಕ್ಕೆ ತುಂಬ ನಾನು ಸಂತೋಷ ಪಡ್ತಾ ಇದ್ದೇನೆ. ಭಗವಂತನ ರಥೋತ್ಸವದ ಹರಕೆಯಂತೆ ಈ ಕಲ್ಪವೃಕ್ಷ ರಥವನ್ನು ನಾವೆಲ್ಲ ಎಳೆಯುತ್ತಾ ಸಮಾಜ ಸೇವಾ ಕಾರ್ಯದ ಹರಕೆಯನ್ನು ಸಮರ್ಪಿಸೋಣ ಎನ್ನುತ್ತಾ ನನ್ನ ಸ್ವಾಗತ ಭಾಷೆಗೆ ವಿರಮಿಸುತ್ತೇನೆ. ಸರ್ವರಿಗೂ ವಂದನೆಗಳು. ಜೈ ಲಯನಿಸಂ. ಬಹಳ ಚುಟುಕಿನಲ್ಲಿ ಬಹಳ ಅರ್ಥಗರ್ಭಿತವಾಗಿ ಎಲ್ಲರನ್ನು ಸ್ವಾಗತಿಸಿದಂತಹ ಲಯನ್ ರಾಜೇಶ್ ಶೆಟ್ಟಿ ಶಬರಿ, ಲಯನ್ಸ್ ಕ್ಲಬ್ ಪಂಪ್ವೆಲ್ ಕಲ್ಪವೃಕ್ಷ ಇದರ ಅಧ್ಯಕ್ಷರು, ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ, ಎಲ್ಲ ಕ್ಲಬ್ಬಿನ ಸದಸ್ಯ ಬಂಧುಗಳಿಗೂ ಸ್ವಾಗತವನ್ನು ಬಯಸ್ತಾ, ಅವರದ್ದೇ ಕಾರ್ಯಕ್ರಮ, ಅವರು ಆತಿಥ್ಯವನ್ನು ನೀಡುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಪಂಪ್ವೆಲ್ ಕಲ್ಪವೃಕ್ಷ ಅಂದರೆ ನಾವು ಸಾಧಾರಣ ನಮ್ಮ ಕನ್ನಡದ ಇದರಲ್ಲಿ ಹೇಳುವುದಿದ್ದರೆ ಒಂದು ತೆಂಗಿನ ಮರಕ್ಕೆ ನಾವು ಕಲ್ಪವೃಕ್ಷ ಅಂತ ಹೇಳ್ತೇವೆ. ಹಾಗಾಗಿ ನಾವೀಗ ಅದನ್ನು ನೆಟ್ಟಿದ್ದೇವೆ, ಅದು ಇನ್ನೂ ಬೆಳೆಯಬೇಕು, ಬೆಳೆದು ಫಲವನ್ನು ನೀಡಬೇಕು. ಫಲವನ್ನು ನೀಡುವಂತಹ ಕಾಲಘಟ್ಟ ಬರುವವರೆಗೆ ಅದನ್ನು ಪೋಷಣೆ ಮಾಡುವಂತಹ ಹೊಣೆಗಾರಿಕೆ ನಮಗಿದೆ. ಇದೀಗ ಆರಂಭಗೊಂಡಂತಹ ಲಯನ್ಸ್ ಕ್ಲಬ್ ಪಂಪ್ವೆಲ್ ಕಲ್ಪವೃಕ್ಷ ಇದರ ವಾರ್ಷಿಕ ವರದಿಯನ್ನು ನಮ್ಮ ಮುಂದೆ ಮಂಡಿಸಲಿಕ್ಕಿದ್ದಾರೆ ಕಾರ್ಯದರ್ಶಿ ಲಯನ್ ಕೃಷ್ಣ ಶೆಟ್ಟಿ. ಲಯನ್ಸ್ ಕ್ಲಬ್ ಪಂಪ್ವೆಲ್ ಕಲ್ಪವೃಕ್ಷ ಜುಲೈ 12, 2021 ನಮ್ಮ ಗ್ರಾಮದ ದೇವರಾದ ಸೂರ್ಯನಾರಾಯಣ ದೇವರು ಹಾಗೂ ಗ್ರಾಮ ದೈವ ಶ್ರೀ ವೈದ್ಯನಾಥ ಸನ್ನಿಧಾನಕ್ಕೆ ತೆರಳಿ ಅಲ್ಲಿ ಸಂಸ್ಥೆಯ ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು.
ದಿನಾಂಕ 14/7/2021 ಬುಧವಾರ ಸಂಜೆ 5:30ಕ್ಕೆ ಲಯನ್ಸ್ ಕ್ಲಬ್ನ ಉದಯಕ್ಕೆ ಲಯನ್ಸ್ ಅಶೋಕ ಸೇವಾ ಮಂದಿರ ಭವನ ಸಾಕ್ಷಿಯಾಯಿತು. ಎಲ್ಲರ ಸಹಕಾರದೊಂದಿಗೆ ನೂತನ ಲಯನ್ಸ್ ಕ್ಲಬ್ ಸಂಸ್ಥೆಯಾದ ಲಯನ್ಸ್ ಕ್ಲಬ್ ಪಂಪ್ವೆಲ್ ಕಲ್ಪವೃಕ್ಷದ ಉದಯಕ್ಕೆ ನಾಂದಿಯಾಗಿ ಹೊಸ ಸದಸ್ಯರನ್ನು ಒಟ್ಟು ಸೇರಿಸಿ ಅವರಿಗೆ ಲಯನ್ಸ್ನ ಧ್ಯೇಯ ಉದ್ದೇಶಗಳನ್ನು ತಿಳಿಸುವ ನಿಟ್ಟಿನಲ್ಲಿ ಸಭೆಯನ್ನು ಆಯೋಜಿಸಿದ್ದೆವು. ಕಾರ್ಯಕ್ರಮವನ್ನು ಜಿಲ್ಲಾ ರಾಜ್ಯಪಾಲ ದಂಪತಿಗಳು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಮ್ಮ ಸಂಸ್ಥೆಯ ವಿಸ್ತರಣಾಧಿಕಾರಿಯಾದಂಥ ಮೋಹನ್ ದಾಸ್ ಕಿಲ್ಲೆಯವರು ನೂತನ ಕ್ಲಬ್ಬಿನ ಪದಾಧಿಕಾರಿಗಳನ್ನು ಘೋಷಿಸಿದರು. ಚಾರ್ಟರ್ ಅಧ್ಯಕ್ಷರಾಗಿ ಲಯನ್ ರಾಜೇಶ್ ಶೆಟ್ಟಿ ಶಬರಿ, ಕಾರ್ಯದರ್ಶಿಯಾಗಿ ಎ ಕೃಷ್ಣಶೆಟ್ಟಿ ತಾರೆಮಾನ್, ಕೋಶಾಧಿಕಾರಿಯಾಗಿ ಕೆ ಸತ್ಯಪ್ರಸಾದ್ ಇವರು ಆಯ್ಕೆಯಾದರು. ಜುಲೈ 29ರಂದು ವನಮಹೋತ್ಸವದ ಪ್ರಯುಕ್ತ ಮರೋಳಿ ಸೂರ್ಯನಾರಾಯಣ ದೇವಸ್ಥಾನದ ವಠಾರದಲ್ಲಿ ಗಂಧದ ಗಿಡ ಮತ್ತು ಇತರ ಗಿಡಗಳನ್ನು ಕ್ಲಬ್ಬಿನ ಸದಸ್ಯರು ಮತ್ತು ನಮ್ಮ ಸದಸ್ಯರಾದ ಸೂರ್ಯನಾರಾಯಣ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಲಯನ್ ಗಣೇಶ್ ಶೆಟ್ಟಿ ಗುಡ್ಡೆಗುತ್ತು ಇವರ ನೇತೃತ್ವದಲ್ಲಿ ನಡೆಯಿತು. ಆಗಸ್ಟ್ 2ರಂದು ನೂತನ ಸಂಸ್ಥೆಯ ಉದ್ಘಾಟನೆಯು ರಾಜ್ಯಪಾಲರು ಹಾಗೂ ಮಾಜಿ ರಾಜ್ಯಪಾಲರುಗಳ ಹಾಗೂ ಸಂಪುಟ ಸದಸ್ಯರ ಗಣ್ಯ ಉಪಸ್ಥಿತಿಯಲ್ಲಿ ಅಶೋಕ ಸೇವಾ ಭವನದಲ್ಲಿ ಸರ್ಕ್ಯೂಟ್ ಹೌಸ್ ಹತ್ತಿರ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಗಣೇಶ್ ಕುಲಾಲ್ ಮತ್ತು ರಮೇಶ್ ಶೆಟ್ಟಿ ಇವರನ್ನು ಸನ್ಮಾನಿಸಲಾಯಿತು. ಹಾಗೂ ಜಪ್ಪಿನಮೊಗರು ಸಹಕಾರಿ ಶಾಲೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 55,000 ರೂಪಾಯಿಯನ್ನು ಧನ ಸಹಾಯವಾಗಿ ನೀಡಲಾಯಿತು. ದಿನಾಂಕ 25/8/2021ರಂದು ಆಯುಷ್ಮಾನ್ ಇಲಾಖೆಯ ಉಳ್ಳಾಲ ನಗರ ಸಮುದಾಯ ಆರೋಗ್ಯ ಅಭಿವೃದ್ಧಿ ಕೇಂದ್ರ, ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಹಾಗೂ ನಮ್ಮ ಸಂಸ್ಥೆಯ ಸಹಯೋಗದೊಂದಿಗೆ ಸ್ತನ್ಯಪಾನ ಸಪ್ತಾಹ ನಡೆಯಿತು. ದಿನಾಂಕ 12/8/2021ರಂದು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮಿಗಳ ಷಷ್ಠಬ್ದ ಸಂಭ್ರಮ ಸಮಿತಿ ಹಾಗೂ ನಾವು ಸೇರಿ ಲಯನ್ ಸೇವಾ ಮಂದಿರದಲ್ಲಿ ಮನೆಗೊಂದು ಗಂಧದ ಗಿಡ ಕಾರ್ಯಕ್ರಮವನ್ನು ನಡೆಸಿ ಗಂಧದ ಗಿಡವನ್ನು ವಿತರಿಸಲಾಯಿತು. 5/8/2021ರಂದು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಪಿಲಾರ್ ಶಾಲೆಯಲ್ಲಿ ಅಧ್ಯಕ್ಷರಾದ ಲಯನ್ ರಾಜೇಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧ CR ಸಿದ್ಧಾರ್ಥ್ ಇವರನ್ನು ಸನ್ಮಾನಿಸಲಾಯಿತು. ದಿನಾಂಕ 23/8/2021ರಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ಹಾಗೂ ಲಯನ್ಸ್ ಕ್ಲಬ್ ಪಂಪ್ವೆಲ್ ಕಲ್ಪವೃಕ್ಷ ಇದರ ಸಹಯೋಗದೊಂದಿಗೆ 75ನೇ ಸ್ವಾತಂತ್ರ್ಯ ಸಂಭ್ರಮದ ಅಮೃತೋತ್ಸವದ 75 ದಿನಗಳ ನಿರಂತರ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಸೋಮೇಶ್ವರ ಪುರಸಭೆ ಸಭಾಂಗಣದಲ್ಲಿ ನಡೆಯಿತು. ಸುಮಾರು 60 ಮಕ್ಕಳು ಭಾಗವಹಿಸಿ ಮಕ್ಕಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಬಹುಮಾನವನ್ನು ವಿತರಿಸಲಾಯಿತು. ದಿನಾಂಕ 25/8/2021ರಂದು ಕ್ಷೇತ್ರ ಸಮನ್ವಯ ಕೇಂದ್ರ ಮಂಗಳೂರು ದಕ್ಷಿಣ ಮತ್ತು ನಮ್ಮ ಸಂಸ್ಥೆಯ ಸಹಯೋಗದೊಂದಿಗೆ ವಿಕಲಚೇತನ ಮಕ್ಕಳ ಮನೆಗೆ ಭೇಟಿ ನೀಡಿ ಮಕ್ಕಳಿಗೆ ಕಿಟ್ ವಿತರಣೆ ನೀಡಲಾಯಿತು. ಕ್ಷೇತ್ರ ಸಮನ್ವಯ ಕೇಂದ್ರದ ಶ್ರೀಮತಿ ಕಿಶೋರಿ, ಸಮೂಹ ಕೋಶಾಧಿಕಾರಿ ಜೆ ಸತ್ಯಪ್ರಸಾದ್ ಹಾಗೂ ನಮ್ಮ ಸೇವಾ ಚಟುವಟಿಕೆಗಳ ಚೇರ್ಮನ್ ಪುರಂದರ್ ಶೆಟ್ಟಿ ಉಪಸ್ಥಿತರಿದ್ದರು. ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆ ಅಂಗವಾಗಿ ತಾರ್ದೊಳ್ಳೆ ತರವಾಡು ಬಾಕಿಮಾರ್ ವಿಶ್ವನಾಥ್ ಆಳ್ವ ಮತ್ತು ರೋಹಿತಾಕ್ಷ ಸೋಮೇಶ್ವರ ಉಚ್ಚಿಲ ಇವರನ್ನು ಅವರ ಸ್ವಗೃಹದಲ್ಲಿ ಸನ್ಮಾನಿಸಲಾಯಿತು. ಸೆಪ್ಟೆಂಬರ್ 14ರಂದು ನಮ್ಮ ಸಂಸ್ಥೆಯ ವತಿಯಿಂದ ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಪಿಲಾರು, ತೊಕ್ಕೊಟ್ಟು ಹಾಗೂ ಇಲ್ಲಿನ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ ಹಾಗೂ ಪರಿಸರದ ಜನರಿಗೆ ಗಿಡವನ್ನು ವಿತರಿಸಲಾಯಿತು. ಮತ್ತು ಮುಂದಿನ ದಿನಗಳಲ್ಲಿ ಶಾಲಾ ವಠಾರದಲ್ಲಿ ತರಕಾರಿ ಬೆಳೆಸುವ ಮಹತ್ವದ ಯೋಜನೆಗೆ ಚಾಲನೆ ನೀಡಲಾಯಿತು. ಮತ್ತು ಸುಮಾರು 25 ಮಂದಿಗೆ ಸೋಮೇಶ್ವರ ನಗರಸಭೆ ಮತ್ತು ನಮ್ಮ ಸಂಸ್ಥೆಯಿಂದ ಸುಮಾರು 250 ಮಂದಿಗೆ ಉಚಿತವಾಗಿ ವ್ಯಾಕ್ಸಿನ್ ನೀಡಲಾಯಿತು. ಜಿಲ್ಲಾ ಕಾರ್ಯಕ್ರಮವಾದ ಮಕ್ಕಳ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಶಿಬಿರ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆ ಹೆಚ್ಚಿನ ಸದಸ್ಯರು ಭಾಗವಹಿಸಿದ್ದರು. ನಮ್ಮ ವಲಯಾಧ್ಯಕ್ಷರಾದ ಲಯನ್ ಲೋಕೇಶ್ ಶೆಟ್ಟಿ MJF ಇವರು ಝೋನ್ ಅಡ್ವೈಸರ್ ಮೀಟಿಂಗ್ನಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ, ಪ್ರಥಮ ಉಪಾಧ್ಯಕ್ಷರು, ಆಡಳಿತಾಧಿಕಾರಿ ಮತ್ತು ಸೇವಾ ಚಟುವಟಿಕೆಗಳ ಅಧಿಕಾರಿ ಭಾಗವಹಿಸಿ ವಲಯಾಧ್ಯಕ್ಷರ ಪ್ರಶಂಸೆಗೆ ಪಾತ್ರರಾದರು. ಜಿಲ್ಲಾ ಕಾರ್ಯಕ್ರಮವಾದ LCF ಸೆಮಿನಾರ್ನಲ್ಲಿ ನಮ್ಮ ಅಧ್ಯಕ್ಷರು ಭಾಗವಹಿಸಿ ನಮ್ಮ ಸಂಸ್ಥೆಯ ಪರವಾಗಿ ಪ್ರತಿಪಾದಿಸಿದರು. ಇನ್ನು ಮುಂದೆ ನಡೆಯುವ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಮತ್ತು ಸಂಸ್ಥೆಯಿಂದ ನಡೆಯುವ ಸೇವಾ ಚಟುವಟಿಕೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸದಸ್ಯರು ಭಾಗವಹಿಸಬೇಕಾಗಿ ಎಲ್ಲರ ಹತ್ರ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಈ
ಇದು ಈ ಸೆಪ್ಟೆಂಬರ್ ತಿಂಗಳ ಮತ್ತು ನಮ್ಮ ಈ ವಾರ್ಷಿಕ ಅಂದರೆ ಕಲ್ಪವೃಕ್ಷ ಪ್ರಾರಂಭವಾದ ನಂತರದ ಕೆಲವಾರು ಸೇವಾ ಚಟುವಟಿಕೆಗಳ ವಿವರ ನಿಮ್ಮ ಮುಂದೆ ಮಂಡಿಸುತ್ತೇನೆ. ಧನ್ಯವಾದಗಳು. ಲಯನ್ಸ್ ಕ್ಲಬ್ ಪಂಪ್ವೆಲ್ ಕಲ್ಪವೃಕ್ಷ ಇದರ ಪ್ರಾಂತೀಯ ಅಧ್ಯಕ್ಷರು, ಪ್ರಾಂತ್ಯ 3ರ ಅಧ್ಯಕ್ಷರ ಭೇಟಿ ಕಾರ್ಯಕ್ರಮ. ಈ ಭೇಟಿ ಕಾರ್ಯಕ್ರಮದಲ್ಲಿ ಪ್ರಾಂತ್ಯ ಅಧ್ಯಕ್ಷರನ್ನು ಪರಿಚಯಿಸುವುದು, ಸಭೆಗೆ ಅವರನ್ನು ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುವುದು ಇದು ಲಯನ್ಸ್ನ ಸಂಪ್ರದಾಯ. ಅವರ ಪರಿಚಯ ಇಲ್ಲ ಎಂದು ಅಲ್ಲದೆ ಅವರನ್ನು ಪರಿಚಯಿಸುವಂತಹ ಈ ಒಂದು ಹೊಸ ಪರಿ ಇದೀಗ ಲಯನ್ ರವಿಚಂದ್ರ ಶೆಟ್ಟಿ ಇವರಿಂದ ಪರಿಚಯ. ಇಂದಿನ ನಮ್ಮ ಕೇಂದ್ರ ಬಿಂದು ಲಯನ್ ಸ್ವರೂಪ ಎನ್ ಶೆಟ್ಟಿಯವರ ಕಿರು ಪರಿಚಯ. ಇವರು ಪ್ರತಿಷ್ಠಿತ ಬಂಟ ಸಮುದಾಯದ ಬಂಟ ಮನೆತನದ ಬೆಳ್ಳಿಪಾಡಿ ಕುಟುಂಬದಲ್ಲಿ ಜನಿಸಿದ ಇವರು ತನ್ನ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ನಮ್ಮ ಮಂಗಳೂರು ನಗರದ ಲೇಡಿ ವಿಕ್ಟೋರಿಯಾ ವಿದ್ಯಾಸಂಸ್ಥೆಯಲ್ಲಿ ಮಾಡಿದ್ದು, ಮುಂದಿನ ಶಿಕ್ಷಣವನ್ನು ಅವರು ಬೆಸೆಂಟ್ ವಿದ್ಯಾಸಂಸ್ಥೆಯಲ್ಲಿ ಪೂರೈಸಿರುತ್ತಾರೆ. ಶ್ರೀಮತಿ ಸ್ವರೂಪ ಎನ್ ಶೆಟ್ಟಿ MJF ಇವರು ಒಬ್ಬ ಉತ್ತಮ ಭರತನಾಟ್ಯ ಕಲಾವಿದೆ. ಬಾಲ್ಯದಿಂದಲೂ ಇವರಿಗೆ ಸೇವಾ ಚಟುವಟಿಕೆಗಳಲ್ಲಿ ತುಂಬ ಆಸಕ್ತಿ. ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ನಡೆದಂಥ ಭರತನಾಟ್ಯ ಸ್ಪರ್ಧೆಯಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಇವರು ಪಡೆದಿದ್ದಾರೆ. ವಿದ್ಯಾರ್ಥಿ ದಿಸೆಯಲ್ಲಿಯೂ ಅವರು ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿದಲ್ಲದೆ ಪ್ರಬಂಧ ಸ್ಪರ್ಧೆ, ಛದ್ಮವೇಷ ಸ್ಪರ್ಧೆ, ಭಾಷಣ ಸ್ಪರ್ಧೆ ಇತ್ಯಾದಿಗಳಲ್ಲಿ ಭಾಗವಹಿಸಿ ತನ್ನ ಮನೆ ತುಂಬ ಬಹುಮಾನಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ಉತ್ತಮ ನಾಯಕತ್ವದ ಗುಣಗಳನ್ನು ಹೊಂದಿರುವ ಇವರು ಸದಾ ಸಕ್ರಿಯವಾಗಿ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾ ಇದ್ದಾರೆ. ಇವರ ಈ ಗುಣಗಳಿಂದಲೇ ಲೇಡಿಲ್ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆಯಾಗಿ 5 ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿರುವುದು ಮಾತ್ರವಲ್ಲದೆ ಇವರು ಬೆಸೆಂಟ್ ಮಹಿಳಾ ಕಾಲೇಜಿನ ಆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷತೆಯಾಗಿ ಸತತ 14 ವರ್ಷಗಳ ಕಾಲ ನಿರಂತರ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಆರಂಭದಲ್ಲಿ ನೇತ್ರಾವತಿ ಕ್ಲಬ್ಬಿನ ಸಕ್ರಿಯ ಸದಸ್ಯೆಯಾಗಿ 4 ವರ್ಷಗಳ ಕಾಲ ಕ್ಲಬ್ಬಿನಲ್ಲಿ ಅವಿರತವಾಗಿ ಶ್ರಮಿಸಿರುತ್ತಾರೆ. ಕ್ಲಬ್ಬಿನ ಸದಸ್ಯೆಯಾಗಿ, ಸದಸ್ಯ ಸಮಿತಿಯ ಅಧ್ಯಕ್ಷೆಯಾಗಿ, ಖಜಾಂಚಿಯಾಗಿ ಹಲವಾರು ಹುದ್ದೆಗಳಲ್ಲಿ ಅಲಂಕರಿಸಿರುತ್ತಾರೆ. ಇವರು ಖಜಾಂಚಿಯಾಗಿ ಸೇವೆ ಸಲ್ಲಿಸಿರುತ್ತಿರುವ ಅವಧಿಯಲ್ಲಿ ಕ್ಲಬ್ 10 ವರ್ಷಗಳ ಕೆಳಗಿನ ವರ್ಗದಲ್ಲಿ ಅತ್ಯುತ್ತಮ ಕ್ಲಬ್ ಎಂದು ಇವರಿಂದಾಗಿಯೇ ಪ್ರಥಮ ಸ್ಥಾನವನ್ನು ಪಡೆದಿತ್ತು ಎಂದು ಹೇಳಲು ಹೆಮ್ಮೆಯಾಗುತ್ತಾ ಇದೆ. ತದನಂತರ ಇವರು ಲಯನ್ಸ್ ಕ್ಲಬ್ ಕಾವೂರು ಇಲ್ಲಿಗೆ ವರ್ಗಾವಣೆಗೊಂಡು ಪ್ರಪ್ರಥಮವಾಗಿ ಕ್ಲಬ್ಬಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಇವರ ನಾಯಕತ್ವದಲ್ಲಿ ಪ್ರಥಮ ಬಾರಿಗೆ 7ನೇ ಸ್ಥಾನವನ್ನು ಗಳಿಸಿಕೊಂಡಿರುವುದು ಹೆಮ್ಮೆಯ ಸಂಗತಿ. ಕ್ಲಬ್ಬಿನ ಹಂತದಲ್ಲಿ ಹೊರತುಪಡಿಸಿ ಜಿಲ್ಲಾ ಮಟ್ಟದಲ್ಲಿಯೂ ಹಲವಾರು ವಿಶೇಷ ಸ್ಥಾನಮಾನಗಳನ್ನು ಇವರು ಹೊಂದಿದ್ದಾರೆ. ಇವರು ವಲಯ ಅಧ್ಯಕ್ಷರಾಗಿಯೂ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರು 2018-19ರಲ್ಲಿ ಕೂರ್ಗಿನಲ್ಲಿ ನಡೆದಂಥ ರೀಜನಲ್ ಲಯನ್ಸ್ ಲೀಡರ್ಶಿಪ್ ಇನ್ಸ್ಟಿಟ್ಯೂಟ್ ಲಾಸ್ ವೇಗಸ್ USA ಅಮೆರಿಕಾ ಇಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಭಾಗವಹಿಸಿರುವುದು ಒಂದು ದೊಡ್ಡ ಹೆಮ್ಮೆಯ ಸಂಗತಿ. ಅದಲ್ಲದೆ ಲಯನ್ಸ್ ದೇವದಾಸ್ ಭಂಡಾರಿಯವರ ಅವಧಿಯಲ್ಲಿ ದುಬಾಯಿಯಲ್ಲಿ ನಡೆದಂಥ ISSAME ಯಲ್ಲಿಯೂ ಇವರು ಭಾಗವಹಿಸಿರುತ್ತಾರೆ. ಇವರು ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಸರ್ಟಿಫಿಕೇಟ್ ಮಾತ್ರವಲ್ಲದೆ
multiple awards, best event Kala Sangam, sparkling event Deepavali, outstanding district chairperson, best zone chairperson, dedicated couples ಎಂಬಿತ್ಯಾದಿ ಪ್ರಶಸ್ತಿಗಳಿಗೂ ಭಾಜನರಾಗಿರುತ್ತಾರೆ. ಉತ್ತಮ ಕೊಡುಗೈದಾನಿಯಾಗಿದ್ದ ಇವರು ಲಯನ್ಸ್ ಕ್ಲಬ್ನ ಎಲ್ಲ ಚಟುವಟಿಕೆಗಳಿಗೂ ತಮ್ಮಿಂದಾದಷ್ಟು ಧನ ಸಹಾಯವನ್ನು ಕೊಟ್ಟಿರುತ್ತಾರೆ. ಕೊಟ್ಟಿರುವ ಎಲ್ಲ ಜವಾಬ್ದಾರಿಗಳನ್ನು ಈ ತನಕ ಅಚ್ಚುಕಟ್ಟಾಗಿ ನಿಭಾಯಿಸಿರುವ ಇವರು ಒಬ್ಬ ಉತ್ತಮ ಸಮಾಜ ಸೇವಕಿಯಾಗಿದ್ದು ಶ್ರೀಮತಿ ಲಯನ್ ಸ್ವರೂಪ ಶೆಟ್ಟಿಯವರ ಪತಿ ಶ್ರೀಯುತ ಲಯನ್ ನಿತ್ಯಾನಂದ ಶೆಟ್ಟಿಯವರು ಲೆಬನಾನ್ನಲ್ಲಿರುವ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ನಾಗರಿಕ ಸೇವೆಯಲ್ಲಿ ತನ್ನ ಸೇವೆಯನ್ನು ಗೈಯುತ್ತಿದ್ದಾರೆ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಲಯನ್ಸಿನ ಅಧ್ಯಕ್ಷರಾದ ಕಲ್ಪವೃಕ್ಷ ಇದರ ಅಧ್ಯಕ್ಷರಾದ ಲಯನ್ ರಾಜೇಶ್ ಶೆಟ್ಟಿಯವರಿಗೆ ವಂದಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಕುಮಾರಿ ದೀಪ್ತಿ ಪೆರ್ಮಂಕಿ ಉಳೈಬೆಟ್ಟು ಪದವಿ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿ ದೆಸೆಯಲ್ಲೇ ಸ್ವಲ್ಪ ಅನಾರೋಗ್ಯಕ್ಕೂ ಒಳಗಾಗಿ, ಅದು ಗಂಭೀರದ ಅನಾರೋಗ್ಯ, ಆದರೂ ಆ ಮಧ್ಯೆಯೂ ತನ್ನ ಆತ್ಮಶಕ್ತಿಯೊಂದಿಗೆ ಪದವಿ ವ್ಯಾಸಂಗದಲ್ಲಿ ಮುಂದುವರಿಯುತ್ತಿರುವಂತಹ ಈ ವಿದ್ಯಾರ್ಥಿಗೆ ಒಂದು ಸೇವೆಯ ರೂಪದಲ್ಲಿ ಕಲ್ಪವೃಕ್ಷ ಲಯನ್ಸ್ ಕ್ಲಬ್ ತನ್ನ ಕೊಡುಗೆಯನ್ನು ನೀಡ್ತಾ ಇದೆ. ಇದನ್ನು ನಮ್ಮ ಪ್ರಾಂತೀಯ ಅಧ್ಯಕ್ಷರು ಆ ವಿದ್ಯಾರ್ಥಿನಿಗೆ ಒಪ್ಪಿಸುವ ಮೂಲಕವಾಗಿ ಆ ವಿದ್ಯಾರ್ಥಿನಿಯ ಭವಿಷ್ಯ ಉಜ್ವಲವಾಗಲಿ. ಎಲ್ಲರೂ ಚಪ್ಪಾಳೆಯೊಂದಿಗೆ ಹಾರೈಸಬೇಕು. Good evening everybody. First of all, I would like to thank Ravichandra Shetty for that beautiful introduction of mine. ಮೊದಲನೇದಾಗಿ ನಾನು ಇವತ್ತು ಸ್ವೀಕರಿಸಿದ ಆ ಸುಂದರ ಸ್ವಾಗತವನ್ನು ಯಾವಾಗಲೂ ನಾನು ಮರೆಯಲಿಕ್ಕಿಲ್ಲ. ನಮ್ಮ ನೆಚ್ಚಿನ ರಾಜ್ಯಪಾಲರಾದ ಲಯನ್ ವಸಂತ್ ಕುಮಾರ್ ಶೆಟ್ಟಿಯವರು ಈ ಬಾರಿ ನನಗೆ ಪ್ರಾಂತೀಯ ಅಧ್ಯಕ್ಷ ಜವಾಬ್ದಾರಿಯನ್ನು ನೀಡಿರುತ್ತಾರೆ. ಪ್ರಥಮವಾಗಿ ಆ ಜವಾಬ್ದಾರಿಯನ್ನು ನೀಡಿರುವುದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ರಾಜ್ಯಪಾಲರ ಆಶಯದಂತೆ ನನಗೆ ಈ ಜವಾಬ್ದಾರಿಯನ್ನು ನಿಭಾಯಿಸುವ ಒಂದು ಅವಕಾಶ ಸಿಕ್ಕಿದ್ದು, ಅವರ ಆಶಯದಂತೆ ಅದನ್ನು ಖಂಡಿತವಾಗಿಯೂ ನಿಭಾಯಿಸುತ್ತೇನೆ. ನನ್ನ ಕ್ಲಬ್ಬಿನಲ್ಲಿ ಒಟ್ಟು 12 ಕ್ಲಬ್ಬುಗಳಿವೆ. ಎಲ್ಲ ಕ್ಲಬ್ಬುಗಳು ಅತ್ಯುತ್ತಮವಾಗಿ ಜನರ ಸೇವೆಯನ್ನು ಮಾಡುತ್ತಾ ಜನಮಾನಸದ ನೆಲೆಯಲ್ಲಿ ಒಂದು ಹೆಸರನ್ನು ಗಳಿಸುವುದು ನನಗೆ ನಿಜವಾಗಿಯೂ ಒಂದು ತುಂಬ ಸಂತೋಷದ ವಿಷಯ. ಲಯನ್ಸ್ ಕ್ಲಬ್ ಕಲ್ಪವೃಕ್ಷದ ಬಗ್ಗೆ ಹೇಳುವುದಾದರೆ ನನಗೆ ಖಂಡಿತವಾಗಿಯೂ ಇದೊಂದು ಹೊಸ ಕ್ಲಬ್ ಅಂತ ಅನಿಸುವುದಿಲ್ಲ. ಯಾಕೆಂದರೆ ಕೇವಲ 2.5 ತಿಂಗಳಲ್ಲಿ ಅವರು ಮಾಡಿದ ಸೇವಾ ಚಟುವಟಿಕೆಗಳನ್ನು ನೋಡಿದರೆ ಅದು ಖಂಡಿತವಾಗಿಯೂ ಶ್ಲಾಘನೀಯ. ಕೆಲವೊಂದು ಸೇವಾ ಚಟುವಟಿಕೆಗಳ ಬಗ್ಗೆ ಹೇಳುವುದಾದರೆ ಅವರದ್ದು ಉಚಿತ ಪುಸ್ತಕ ವಿತರಣೆ ಬಡ ಮಕ್ಕಳಿಗೆ, ಉಚಿತ ಲಸಿಕೆ ಕಾರ್ಯಕ್ರಮ, ಶಿಕ್ಷಕರ ದಿನಾಚರಣೆ, ವನಮಹೋತ್ಸವ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಅವರು ನಡೆಸುತ್ತಾ ಬಂದಿದ್ದಾರೆ. ರಾಜೇಶ್ ಶೆಟ್ಟಿ ಶಬರಿಯವರು, ಕಾರ್ಯದರ್ಶಿ ಕೃಷ್ಣ ಶೆಟ್ಟಿಯವರು ಹಾಗೂ ಕೋಶಾಧಿಕಾರಿ ಸತ್ಯಪ್ರಸಾದ್ ಅವರ ನೇತೃತ್ವದಲ್ಲಿ ಈ ಜನ ಸಮಾಜಕ್ಕೆ ಮಾಡುವ ಎಲ್ಲ ಕೆಲಸಗಳನ್ನು ಮಾಡಿ ಜಿಲ್ಲೆಯಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಈ ಕ್ಲಬ್ ಸೇರಿದೆ. ನಿಜವಾಗಿಯೂ ಈ ಕ್ಲಬ್ ನನ್ನ ಪ್ರಾಂತ್ಯದಲ್ಲಿ ಇರುವುದು ನನ್ನದೊಂದು ಭಾಗ್ಯ ಎಂದು ನಾನು ಖಂಡಿತವಾಗಿಯೂ ಎನಿಸುತ್ತೇನೆ. ಈ ಕ್ಲಬ್ಬಿನಲ್ಲಿ ಒಟ್ಟು 24 ಸದಸ್ಯರಿದ್ದಾರೆ. ಆದರೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಸದಸ್ಯತ್ವವನ್ನು ನಾನು ಸ್ವೀಕರಿಸಬೇಕೆಂದು ನಿಮ್ಮೆಲ್ಲರೊಡನೆ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಈ ಕ್ಲಬ್ಬಿನಲ್ಲಿ ಅನೇಕ ಪ್ರತಿಭಾವಂತ ಸದಸ್ಯರು ಕೂಡ ಇದ್ದಾರೆ. ನಾಳ್ದು ಬರಲಿಕ್ಕಿರುವ ಡಿಸ್ಟ್ರಿಕ್ಟ್ ಕಲ್ಚರಲ್ ಕಾಂಪಿಟೇಷನ್ ಆಗಲಿ, ಸ್ಪೋರ್ಟ್ಸ್ನಲ್ಲಿ ಆಗಲಿ ಖಂಡಿತವಾಗಿಯೂ ಈ ಕ್ಲಬ್ಬಿಗೆ ಪ್ರಶಸ್ತಿ ಲಭಿಸಲೇಬೇಕೆಂಬುದು ನನ್ನ ಆಶಯ. ಯಾಕೆಂದರೆ ಅಷ್ಟು
ಟ್ಯಾಲೆಂಟೆಡ್ ಸದಸ್ಯರು ಈ ಕ್ಲಬ್ಬಿನಲ್ಲಿದ್ದಾರೆ. ಇದು ಖಂಡಿತವಾಗಿಯೂ ಅವರಿಂದ ಸಾಧ್ಯ ಇದೆ. ನನ್ನ ಪ್ರಾಂತ್ಯದ ಬಗ್ಗೆ ಹೇಳುವುದಾದರೆ, ನನಗೆ ಅತ್ಯುತ್ತಮವಾದ 2 ಝೋನ್ ಚೇರ್ಪರ್ಸನ್ಗಳಿದ್ದಾರೆ. ಯಾವಾಗಲೂ ಲೋಕೇಶ್ ಶೆಟ್ಟಿ ಅವರಿಗೆ ಫೋನ್ ಮಾಡಲಿ ಅಥವಾ ವಿಜಯ್ ಶೆಟ್ಟಿ ಅವರನ್ನು ನಾನು ಕೇಳಿಕೊಂಡಾಗ ಯಾವ ಕ್ಲಬ್ಬಿನಲ್ಲಿ ಏನಾದರೂ ಡ್ಯೂಸ್ನ ಬಗ್ಗೆ ಆಗಲಿ ಕೂಡಲೇ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಅದು ನನಗೂ ಬಹಳ ಒಂದು ಸಂತೋಷದ ವಿಷಯ. ಈಗಾಗಲೇ ನಮ್ಮ ಪ್ರಾಂತ್ಯದಿಂದ 12 MJF ಹಾಗೂ 2 PMJF ಅನ್ನು ನಾವು ಜಿಲ್ಲೆಗೆ ಆಲ್ರೆಡಿ ಕೊಟ್ಟಿದ್ದೇವೆ. ಇನ್ನಷ್ಟು ಇದ್ದಾರೆ ಅಂತ ಈಗ ತಾನೇ ಪ್ರಶಾಂತ್ ಅವರು ಪೆರ್ಮನೂರು ಕ್ಲಬ್ಬಿಂದ ನಮ್ಮಲ್ಲಿ ಹೆಚ್ಚು ಕಡಿಮೆ 6 ಮಂದಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಒಂದು ಈ ವರ್ಷದ ಒಂದು ಸಾಧನೆ ಅಂತ ನನಗೆ ಅನಿಸುತ್ತದೆ. ಈ ಕ್ಲಬ್ಬಿನಲ್ಲಿ ಇನ್ನು ಶೀಘ್ರದಲ್ಲೇ ಒಂದು ಲಿಯೋ ಕ್ಲಬ್ ಕೂಡ ಉದ್ಘಾಟನೆ ಆಗಲಿದೆ. ಅದು ಇದೆಲ್ಲನೂ ನೋಡುವಾಗ ರಾಜೇಶ್ ಶೆಟ್ಟಿಯವರ ಮತ್ತು ಅವರ ಟೀಮಿನ ಸಾಮರ್ಥ್ಯ ಏನೆಂಬುದನ್ನು ನಮಗೆ ಈಗಾಗಲೇ ಗೊತ್ತಾಗ್ತದೆ. ಹಾಗೆಯೇ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬಿಡುಗಡೆಗೊಳ್ಳಲಿಕ್ಕಿರುವ ಕಲ್ಪವೃಕ್ಷ ಎಂಬ ಕ್ಲಬ್ ಬುಲೆಟಿನ್ ಕೂಡ ಖಂಡಿತವಾಗಿಯೂ ಅದು ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಎಂಬ ಭರವಸೆ ನನಗಿದೆ. ಕ್ಲಬ್ಬಿನ ಬುಲೆಟಿನ್ ಎಡಿಟರ್ ಆದ ರಮ್ಯಾ ಶೆಟ್ಟಿಯವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ಇದ್ದೀನಿ. ನಾನು ಏನು ಸಾಧಿಸಿದರೂ ಅದು ಖಂಡಿತವಾಗಿಯೂ ನಿಮ್ಮೆಲ್ಲರ ಸಹಕಾರದಿಂದ ನಾನು ಹೇಳಲು ಯಾವತ್ತೂ ನಾನು ಮರೆಯೋದಿಲ್ಲ. ಹಾಗೆ ನನ್ನ ಪ್ರಾಂತೀಯ ಸಮ್ಮೇಳನ ಜನವರಿ 9 ಮರೋಳಿಯ ಸೂರ್ಯ ವುಡ್ಸ್ನಲ್ಲಿ ನಡೆಯಲಿಕ್ಕಿದೆ. ನಿಮ್ಮೆಲ್ಲರ ಕ್ಲಬ್ಬಿನ ಸಹಕಾರದಿಂದ ಅದನ್ನು ಯಶಸ್ವಿಗೊಳಿಸಬೇಕೆಂದು ನಾನು ನಿಮ್ಮೊಡನೆ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಈ ಕ್ಲಬ್ಬಿಗೆ ನನ್ನಿಂದ ಏನಾದರೂ ಸಹಾಯ ಬೇಕಂತಿದ್ರೆ ನಾನು ಖಂಡಿತವಾಗಿಯೂ ನಿಮ್ಮೊಡನೆ ಇದ್ದೇ ಇದ್ದೇನೆ. ಈ ಕ್ಲಬ್ಬನ್ನು ಹುಟ್ಟಿ ಹಾಕೋಕ್ಕೆ ಮುಖ್ಯ ಕಾರಣರಾದ GMT ಕೋಆರ್ಡಿನೇಟರ್ ಪ್ರವೀಣ್ ಶೆಟ್ಟಿಯವರು ಹಾಗೂ ಕ್ಲಬ್ ಎಕ್ಸ್ಟೆನ್ಷನ್ ಚೇರ್ಮನ್ ಆದ ಮೋಹನ್ ದಾಸ್ ಕಿಲ್ಲೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಹಾಗೆಯೇ ನಾನು ಎಲ್ಲವನ್ನೂ ಸಾಧಿಸಲಿಕ್ಕೆ ನನ್ನ ಗುರುಗಳಾದ ಲಯನ್ ಅರುಣ್ ಶೆಟ್ಟಿಯವರು ಮೊದಲನೇದಾಗಿ ಅವರು ಗವರ್ನರ್ ಆಗಿರುವಾಗ ನನಗೆ ಒಂದು ಡಿಸ್ಟ್ರಿಕ್ಟ್ನಲ್ಲಿ ಕಲ್ಚರಲ್ ಕೋಆರ್ಡಿನೇಟರ್ ಎಂಬ ಹುದ್ದೆಯನ್ನು ನೀಡಿದ್ದಾರೆ. ಅದೇ ನನ್ನ ಆ ಧೈರ್ಯದಿಂದ ನಾನು ಇವತ್ತು ರೀಜನ್ ಚೇರ್ಪರ್ಸನ್ ಆಗಿ ಇದ್ದೇನೆ. ಹಾಗೂ ಲಯನ್ ದೇವದಾಸ್ ಭಂಡಾರಿ ಅವರ ಟೈಮ್ನಲ್ಲಿ ಡಿಸ್ಟ್ರಿಕ್ಟ್ ಎಡಿಟರ್ ಆಗಿ ದೊಡ್ಡ ಹುದ್ದೆಯನ್ನು ಕೂಡ ಸ್ವೀಕರಿಸಿದ್ದೇನೆ. ಸೊ ಏನನ್ನಾದರೂ ನಾನು ಸಾಧಿಸಿದಂತೆ ಇದ್ದರೆ ಅದು ಖಂಡಿತವಾಗಿಯೂ ನಾನು ಈ ಟೈಮ್ನಲ್ಲಿ ನಿಮ್ಮನ್ನು ಖಂಡಿತವಾಗಿಯೂ ನಾನು ನೆನಪಿಸಿಕೊಳ್ತಾ ಇದ್ದೀನಿ. ಸೊ ಇವೆಲ್ಲವನ್ನು ಹೇಳುತ್ತಾ ಇನ್ನೂ ಈ ಕ್ಲಬ್ ಉನ್ನತ ಮಟ್ಟಕ್ಕೆ ಏರಿ ಪ್ರಪ್ರಥಮ ಸ್ಥಾನವನ್ನು ಸ್ವೀಕರಿಸಿ ಎಂಬುದೇ ನನ್ನ ಆಶಯ. ಹಾಗೂ ಈ ಬಾರಿ ಪ್ರಥಮ ರಿಪೋರ್ಟಿಂಗ್ನಲ್ಲಿಯೇ ಈ ಕ್ಲಬ್ ಬಿಲೋ 5 years ಕ್ಯಾಟಗರಿಯಲ್ಲಿ 5ನೇ ಸ್ಥಾನದಲ್ಲಿದೆ. ಆದರೆ ಇದು 1ನೇ ಸ್ಥಾನಕ್ಕೂ ಬಂದರೂ ಅದು ಖಂಡಿತವಾಗಿಯೂ ಒಂದು ಆಶ್ಚರ್ಯವಿಲ್ಲ. ಯಾಕೆಂದರೆ ರಾಜೇಶ್ ಶೆಟ್ಟಿಯವರ ಎಕ್ಸ್ಪೀರಿಯನ್ಸ್ 10 ವರ್ಷದ್ದು ಇದೆ. ಅದು ಖಂಡಿತವಾಗಿಯೂ ಮಾಡಲಿಕ್ಕೆ ಸಾಧ್ಯ. ಹೇಳಿ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಹಾಗೂ ಐ ರಿಕ್ವೆಸ್ಟ್ ದ ಪ್ರೆಸಿಡೆಂಟ್ ಆಫ್ ಪಂಪವೆಲ್ ಕಲ್ಪವೃಕ್ಷ ಟು ಪ್ಲೀಸ್ accept a token of gratitude from me. ದೇವಲೋಕದಿಂದ ಬಂದಂತಹ ಸುವಸ್ತುಗಳು ಅಂತ ಹೇಳುವಾಗ ದೇವಲೋಕದಲ್ಲಿ ಅದೆಷ್ಟೋ ಸುವಸ್ತುಗಳಿವೆ. ಅದರಲ್ಲಿ ಮುಖ್ಯವಾಗಿ ನಾವು ಹೇಳುವುದು 3. ಚಿಂತಿಸಿದ್ದನ್ನು ನೀಡುವಂತಹ ಚಿಂತಾಮಣಿ, ಕಾಮಿಸಿದ್ದನ್ನು ಕೊಡುವಂತಹದ್ದು ಕಾಮಧೇನು, ಹಾಗೆ ಕಲ್ಪಿಸಿದ್ದನ್ನು ಬಯಸಿದ್ದನ್ನು ಕೊಡುವಂತಹದ್ದು ಕಲ್ಪವೃಕ್ಷ. ಆ ಕಲ್ಪವೃಕ್ಷ ದೇವಲೋಕದಿಂದ ಭೂಲೋಕಕ್ಕೆ ಬಂದ ಕೆಲವೇ ವಸ್ತುಗಳಲ್ಲಿ ಕಲ್ಪವೃಕ್ಷವೂ ಒಂದು. ನಾವು ದೇವರಿಗೆ ಸಮರ್ಪಿಸುವಾಗ 2 ಫಲಗಳನ್ನು ಮಾತ್ರ ನಾವು ದೇವರಿಗೆ ಸಮರ್ಪಿಸುವುದು. ಬಾಕಿ ಎಲ್ಲ ಫಲಗಳು ದೇವರಿಗೆ ಸಮರ್ಪಿಸುವುದಿದ್ರೂ ಅದು ಅಷ್ಟು ಹತ್ತಿರ ಅಲ್ಲ. ಮಲಿನತೆ ಇಲ್ಲ, ಅದಕ್ಕೆ ಕಳಂಕ ಇಲ್ಲ. ನಾವೆಲ್ಲರೂ ತಿಳಿದಿದ್ದೇವೆ,
ಒಂದು ತೆಂಗಿನ ಮರ ನೆಟ್ಟರೆ ಅದಕ್ಕೆ ಗೊಬ್ಬರ ನೀರು ಎಲ್ಲ ಎರೆಯುವುದು ಅದರ ಬುಡಕ್ಕೆ. ಆದರೆ ಅದು ಕೊಡುವುದು ಫಲ, ಅದು ಕಲ್ಪವೃಕ್ಷದ ಫಲ ಅಂತ ಹೇಳಿದರೆ ಅದು ಅಮೃತದಂತಹ ಪಾನೀಯವನ್ನು ನೀಡುತ್ತದೆ. ಅದು ದೇಹಕ್ಕೂ ಒಳ್ಳೆಯದು, ಪೌಷ್ಟಿಕಾಂಶವಾಗಿ ಒಳ್ಳೆಯದು, ಎಲ್ಲವೂ ಒಳ್ಳೆಯದು. ಅದನ್ನು ನಾನು ಹೆಚ್ಚು ವರ್ಣಿಸಬೇಕಾಗಿಲ್ಲ, ಇಲ್ಲಿ ಎಲ್ಲರೂ ಅದನ್ನು ಕುಡಿಯುವವರೇ ಇರುವುದು. ಆದರೆ ಆ ದೇವರು ಬುಡಕ್ಕೆ ಹಾಕಿದಂತಹ ನೀರನ್ನು ಅಮೃತ ಪಾನವಾಗಿ ನಮಗೆ ಉಣಿಸ್ತಾನೆ ಅಂತ ಹೇಳಿದರೆ ಅದು ಕಲ್ಪವೃಕ್ಷದ ಮಹಾತ್ಮೆ. ಅದು ಕಲ್ಪವೃಕ್ಷದಲ್ಲಿ ಯಾವುದು ಬಿಸಾಡುವಂತಹದ್ದಿಲ್ಲ, ಯಾವುದು ಬೇಡದ್ದಂತಹದ್ದಿಲ್ಲ, ಎಲ್ಲವೂ ಉಪಯೋಗಕ್ಕೆ ಬರುವಂತಹದ್ದು. ಅಂತಹ ಕಲ್ಪವೃಕ್ಷ ಬುಡಕ್ಕೆ ನೀರೆರೆದರೆ ಹೇಗೆ ಒಳ್ಳೆಯ ಪಾನೀಯವನ್ನು ಕೊಡುತ್ತದೋ ಅದೇ ರೀತಿಯಲ್ಲಿ ಈ ಕಲ್ಪವೃಕ್ಷ ಎನ್ನುವಂತಹ ಲಯನ್ಸ್ ಕ್ಲಬ್ ಇದೀಗ ಹೊಸದಾಗಿ ಆರಂಭಗೊಂಡಿದೆ. ಎಲ್ಲರೂ ಇದರ ಬುಡಕ್ಕೆ ನೀರು ಎರೆಯುತ್ತಾ ಇದ್ದಾರೆ, ಗೊಬ್ಬರವನ್ನು ಉಣಿಸ್ತಾ ಇದ್ದಾರೆ. ಇದು ಒಳ್ಳೆಯ ಫಲವಾಗಿ ಸಮಾಜಕ್ಕೆ ಅಮೃತ ಸಮಾನವಾದಂತಹ ಪಾನೀಯವನ್ನು ನಿರಂತರವಾಗಿ ಅದು ಕಲ್ಪಾಂತ್ಯದವರೆಗೂ ನೀಡಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಆ ಕಲ್ಪವೃಕ್ಷ ಸದಾ ಎಲ್ಲರಿಗೂ ಕಲ್ಪಿಸಿದ್ದನ್ನು ಬಯಸಿದ್ದನ್ನು ಕೊಡುವಂತಹ ಕಲ್ಪವೃಕ್ಷವಾಗಿ ಆಶ್ರಯ ತಾಣವಾಗಿ ಮೆರೆಯಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಇದೀಗ ಲಯನ್ಸ್ ಕ್ಲಬ್ ಕಲ್ಪವೃಕ್ಷ ಇದರ ಮೊದಲ ವರ್ಷದ ಮೊದಲ ಕಾರ್ಯಕ್ರಮದಲ್ಲಿ ಮೊದಲ ಸಂಚಿಕೆ ಬಿಡುಗಡೆ. ಪ್ರಾಂತೀಯ ಅಧ್ಯಕ್ಷರು ಕಲ್ಪವೃಕ್ಷನ ಹೇಳುವಾಗ ಹೇಳಿದರು, ಸಮರ್ಥ ನಾಯಕತ್ವದಲ್ಲಿ ಕಲ್ಪವೃಕ್ಷ ಲಯನ್ಸ್ ಕ್ಲಬ್ ಮುಂದುವರಿತಾ ಇದೆ. ಲಯನ್ ರಾಜೇಶ್ ಶೆಟ್ಟಿಯವರು ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನಲ್ಲಿ 10 ವರ್ಷ ಒಳ್ಳೆಯ ಸಾಧನೆಯ ಸೇವೆಯನ್ನು ಮಾಡಿದರು. ಅದನ್ನು ಹೇಳಲಿಕ್ಕೆ ಹೋದರೆ ಬಹಳ ಇದೆ, ನಾನು ಹೇಳಿಕೊಳ್ಳುವುದಿಲ್ಲ. ಆದರೆ ಆ ಒಂದು ನಾಯಕತ್ವದ ಗುಣ, ಸಂಘಟನೆಯ ಚತುರತೆ, ಆ ಒಂದು ಆತ್ಮೀಯತೆಯ ಬೆಸೆಯುವಿಕೆ ಎಲ್ಲವನ್ನು ಮೇಳೈಸಿಕೊಂಡಂತಹ ಲಯನ್ ರಾಜೇಶ್ ಶೆಟ್ಟಿ ಶಬರಿಯವರು ಅವರ ಧರ್ಮಪತ್ನಿಯವರವರಿಗೆ ಸಹಧರ್ಮಿಣಿಯಾಗಿ, ಧರ್ಮಪತ್ನಿ ಅಂತ ಹೇಳಿದರೆ ಸಹಧರ್ಮಿಣಿ, ಆ ಸಹಧರ್ಮಿಣಿಯಾಗಿ ಅವರಿಗೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡ್ತಾರೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಲಯನ್ ರಮ್ಯಾ ರಾಜೇಶ್ ಶೆಟ್ಟಿಯವರ ಸಂಪಾದಕೀಯತ್ವದಲ್ಲಿ ಕಲ್ಪವೃಕ್ಷ ಮೂಡಿ ಬಂದಿದೆ. ಇದೀಗ ಕಲ್ಪವೃಕ್ಷ ಮೂಡಿ ಬರಬೇಕಿದ್ರೆ ಅದಕ್ಕೆ ಶ್ರಮ ಇದೆ, ಸಾಧನೆ ಇದೆ. ಅದರ ಬಗ್ಗೆ ಸಂಪಾದಕರು ತನ್ನ ಸಂಪಾದಕೀಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಮ್ಯಾ ರಾಜೇಶ್ ಶೆಟ್ಟಿ, ಲಯನ್ ರಮ್ಯಾ ರಾಜೇಶ್ ಶೆಟ್ಟಿ. ಸಂಸ್ಥೆಯ ಅಧ್ಯಕ್ಷರೇ, ವೇದಿಕೆಯಲ್ಲಿ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಲಯನ್ಸ್ ಬಂಧುಗಳೇ, ನಮ್ಮ ನೂತನ ಸಂಸ್ಥೆ ಲಯನ್ಸ್ ಕ್ಲಬ್ ಪಂಪ್ವೆಲ್ ಕಲ್ಪವೃಕ್ಷದ ಪ್ರಸಕ್ತ ವರ್ಷದ ಚೊಚ್ಚಲ ಸಂಚಿಕೆಯನ್ನು ಹೊರತರುವ ನಿಟ್ಟಿನಲ್ಲಿ ಸಂಪಾದಕರ ಜವಾಬ್ದಾರಿಯನ್ನು ನನಗೆ ನೀಡಿದ ಸಂಸ್ಥೆಯ ಅಧ್ಯಕ್ಷರಿಗೆ ಹಾಗೂ ತಮ್ಮೆಲ್ಲರಿಗೂ, ಜೊತೆಗೆ ನನ್ನ ಸಂಪಾದಕ ಮಂಡಳಿಯಲ್ಲಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಯನ್ನು ಅರ್ಪಿಸುತ್ತೇನೆ. ಪ್ರಾಯಶಃ ನನ್ನ ಜೀವನದಲ್ಲಿ ಒಬ್ಬ ಸಂಚಿಕೆಯ ಸಂಪಾದಕರಾಗಿ ಕೆಲಸ ಮಾಡುವ ಪ್ರಥಮ ಅನುಭವ ನನಗೆ ಈ ಸಂಸ್ಥೆ ಕೊಟ್ಟಿದೆ. ಈ ಸಂಚಿಕೆಯನ್ನು ಅತ್ಯುತ್ತಮವಾಗಿ ಮೂಡಿಬರುವ ನಿಟ್ಟಿನಲ್ಲಿ ಲಯನ್ಸ್ ಸಂಸ್ಥೆಯ ನಾಯಕರು ಹಾಗೂ ಗಣ್ಯರು ತಮ್ಮ ಸಂದೇಶಗಳನ್ನು ನೀಡಿ ಈ ಸಂಸ್ಥೆಗೆ ಶುಭ ಹಾರೈಸುವುದರ ಜೊತೆಗೆ ನಮಗೆ ಸ್ಫೂರ್ತಿಯನ್ನು ನೀಡಿದ್ದಾರೆ. ಸಂದೇಶವನ್ನು ಕಳುಹಿಸಿದ ನಮ್ಮ ಎಲ್ಲ ಲಯನ್ ನಾಯಕರುಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಯನ್ನು ಅರ್ಪಿಸುತ್ತಾ ಇದ್ದೇನೆ. ಅದೇ ರೀತಿ ಈ ಸಂಚಿಕೆಯಲ್ಲಿ ಜಾಹೀರಾತು ನೀಡಿ ನಮಗೆ ಆರ್ಥಿಕ ಸಹಕಾರ ನೀಡಿದ ನಮ್ಮ ಎಲ್ಲ ಲಯನ್ ಹಾಗೂ ಲಯನೇತರ ಬಂಧುಗಳಿಗೆ ನಾನು ಸಂಸ್ಥೆಯ ಸಂಪಾದಕರಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ಇದ್ದೇನೆ. ಪ್ರಾಯಶಃ
ಇದು ಪ್ರಪ್ರಥಮ ಸಂಚಿಕೆ. ಸ್ವಲ್ಪ ತಪ್ಪು ಒಪ್ಪುಗಳು ಇರಬಹುದು. ಈ ಸಂಚಿಕೆ ಅತ್ಯುತ್ತಮವಾಗಿ ಮೂಡಿ ಬಂದರೆ ಅದಕ್ಕೆ ಕಾರಣೀಕರ್ತರಾದ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಏನಾದರೂ ಲೋಪದೋಷಗಳು ಇದ್ದರೆ ಕ್ಷಮಿಸಿ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಲಾಂಗ್ ಲಿವ್ ಲಯನಿಸಮ್. ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಬಹುಶಃ ನನ್ನ ಮಟ್ಟಿಗೆ ಅಧ್ಯಕ್ಷರು ಕ್ಲಬ್ಬಿನ ಪ್ರಥಮ ಪ್ರಜೆ ಎಡಿಟರ್ ಆಗಿ ರಮ್ಯಾ ಶೆಟ್ಟಿಯವರು ಇದರ ಉಸ್ತುವಾರಿಯನ್ನು ತೆಗೆದುಕೊಂಡಿರೋದು ಇದೊಂದು ಕ್ಲಬ್ಬಿಗೆ ಒಂದು ಮಾದರಿ ಅಂತ ಹೇಳ್ಬೋದು. ಹಾಗಾಗಿ ವಿಶೇಷವಾಗಿ ನಾನು ಎಡಿಟರ್ ರಮ್ಯಾ ಶೆಟ್ಟಿಯವರನ್ನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಲ್ಪವೃಕ್ಷದ ಬಗ್ಗೆ ಈಗಾಗಲೇ ವಿದ್ಯಾಧರ್ ಶೆಟ್ಟಿಯವರು ಹೇಳಿದ್ದಾರೆ. ಬಹುಶಃ ಇದು ನೀರೇರಿದು ದೊಡ್ಡದಾದ ಮೇಲೆ ಅದು ಕೊಡ್ತಕ್ಕಂಥ ಫಲ ಅದು ನಾವು ಏನು ಕೊಟ್ಟಿದ್ದೀವಿ ಅದಕ್ಕಿಂತ ಹೆಚ್ಚು ಕೊಡ್ತದೆ. ಸಮಾಜದಿಂದ ಒಂದು ಋಣ ಏನಿದೆ ಆ ಋಣಮುಕ್ತವಾಗ್ತಕ್ಕಂಥ ಕೆಲಸ ಅದಕ್ಕೆ ನಿಜವಾದ ಅರ್ಥ ಕಲ್ಪವೃಕ್ಷಕ್ಕೆ. ಹಾಗಾಗಿ ಆ ಋಣಮುಕ್ತವಾಗ್ತಕ್ಕಂಥ ಕೆಲಸವನ್ನು ಈ ಕಲ್ಪವೃಕ್ಷ ಪಂಪ್ವೆಲ್ ಕ್ಲಬ್ಬು ಮಾಡಲಿಕ್ಕಿದೆ. ಹಾಗಾಗಿ ಅದರ ಏನು ಪ್ರಥಮ ಹಂತ ಏನಿದೆ ಆ ಒಂದು ಸೇವಾ ಚಟುವಟಿಕೆಗಳ ಪ್ರಕ್ರಿಯೆ ನಡೆದುಕೊಂಡು ಬಂದಂಥ ರೀತಿ ಅದು ಖಂಡಿತವಾಗಿಯೂ ಒಳ್ಳೆಯ ಒಂದು ಬೆಳವಣಿಗೆ. ಹಾಗಾಗಿ ಖಂಡಿತವಾಗಿಯೂ ಈ ಕ್ಲಬ್ಬಿಗೆ ಒಂದು ಫ್ಯೂಚರ್ ಇದೆ, ಭವಿಷ್ಯ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು, ಈಗಾಗಲೇ ಸ್ವಾಗತ ಮಾಡುವಾಗ ನಮಗೆ ಎಲೆ ಅಡಿಕೆ ಅದು ಕೊಟ್ಟಿದ್ದಾರೆ. ಅದು ಎಲೆ ಅಡಿಕೆಯನ್ನು ಜಗಿದಾಗ ಅದರ ಬಣ್ಣ ಕೆಂಪು ಪ್ರೀತಿಯ ಸಂಕೇತ, ಹಾಗಾಗಿ ವಿಶ್ವಾಸದ ಸಂಕೇತ. ಹಾಗಾಗಿ ಪ್ರೀತಿ ವಿಶ್ವಾಸದ ಮೂಲಕ ಈ ಕ್ಲಬ್ಬಿನ ಪ್ರತಿಯೊಬ್ಬರೂ ಕೂಡ ಒಂದೇ ಕುಟುಂಬದವರ ಹಾಗೆ ಒಂದು ಅವಿಭಕ್ತ ಕುಟುಂಬದ ಒಂದು ಇದಕ್ಕೆ ಶಕ್ತಿಗೆ ಒಂದು ಚಾಲನೆ ನೀಡಲಿ ಅನ್ನುವಂಥ ಆಶಯ ನಾನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ರಾಜೇಶ್ ಶೆಟ್ಟಿಯವರು ಇದಕ್ಕೆ ಮುಂಚೆ ಕೂಡ ಅಧ್ಯಕ್ಷರಾಗಿದ್ದವರು ಚೋಟಮಂಗ್ಳೂರಿನಲ್ಲಿ. ಹಾಗಾಗಿ ಒಳ್ಳೆಯ ಅನುಭವಸ್ಥರು. ಮತ್ತು ಕೃಷ್ಣ ತಾರೆಮಾರ್, ಸತ್ಯಪ್ರಸಾದ್ ಶೆಟ್ಟಿ ಇವರು ಕೂಡ ಒಂದು ಎಲ್ಲ ಸಂಪನ್ಮೂಲತೆಯನ್ನು ಹೊಂದಿರತಕ್ಕಂಥ ಕ್ಲಬ್ಬಿನ ಮೂಲಕ ಈ ಕೆಲಸ ಎಲ್ಲ ಆಗ್ತಾಯಿದೆ. ಖಂಡಿತವಾಗಿಯೂ ಈ ಕ್ಲಬ್ಬು ಮುಂದಿನ ದಿನಗಳಲ್ಲಿ ಒಳ್ಳೆಯ ನಾಯಕತ್ವವನ್ನು ಕೊಡಲಿದೆ ಅಂತ ಹಾರೈಸ್ತಾ, ವಿಶೇಷವಾಗಿ ರಾಜೇಶ್ ಶೆಟ್ಟಿಯವರಿಗೆ, ಕೃಷ್ಣ ತಾರೆಮಾರ್ ಹಾಗೂ ಇವರಿಗೆ ಟ್ರೆಸರರ್ ಸತ್ಯಪ್ರಸಾದ್ ಶೆಟ್ಟಿಯವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಸ್ವರೂಪ ಶೆಟ್ಟಿಯವರು ಪ್ರಾಂತೀಯ ಅಧ್ಯಕ್ಷರು. ಈ ಪ್ರಾಂತೀಯ ಭೇಟಿಯ ಈ ಸಂದರ್ಭ ಸುಂದರವಾದಂಥ ಸಭಾಂಗಣದಲ್ಲಿ ನಡೀತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಕನ್ನಡವನ್ನು ಮಾತಾಡಿದ್ದಾರೆ. ಹಾಗಾಗಿ ಇಬ್ಬರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಅವರ ಭವಿಷ್ಯ ಉತ್ತಮವಾಗಲಿ ಅಂತ ಹಾರೈಸ್ತೇನೆ. ಮುಂದಿನ ದಿನಗಳಲ್ಲಿ ಪ್ರಾಂತ್ಯ ಸಮ್ಮೇಳನ ನಡೆಯಲಿಕ್ಕಿದೆ. ಆ ಸಮ್ಮೇಳನ ಒಳ್ಳೆಯ ರೀತಿ ನಡೆಯಲಿ. ಕ್ಲಬ್ಬಿನ ಚಟುವಟಿಕೆ ಏನಿದೆ ಈ ಮಂಗಳದಲ್ಲಿ ಅದು ಅಭಿವ್ಯಕ್ತಗೊಳಿಸ್ತಕ್ಕಂಥ ರೀತಿ ತುಂಬ ಒಳ್ಳೆಯದಾಗಿದೆ. ಹಾಗಾಗಿ ಇವೆಲ್ಲವೂ ಕೂಡ ಒಂದು ತುಂಬ ವರ್ಷ ದುಡಿದಂಥ ಕ್ಲಬ್ಬಿನ ಮೂಲಕ ಬರ್ತಕ್ಕಂಥ ಒಂದು ಬುಲೆಟಿನ್ ಥರ ಇದೆ. ಹಾಗಾಗಿ ಈ ಕ್ಲಬ್ಬಿಗೆ ನಾನು ವಿಶೇಷವಾದಂಥ ಶುಭಾಶಯಗಳನ್ನು ಸಲ್ಲಿಸಿ ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತಿಗೆ ವಿರಾಮವನ್ನು. But since I have been invited to formally inaugurate the function, I should really compliment Pumppwel Kalpavruksha for coming out with a fantastic bulletin. Special compliments to the editor Ramya Shetty. This book has come as beautiful as you are. ಈ ಹೊಸ ಕ್ಲಬ್ದ ಉದ್ಘಾಟನೆಗೆ ಆನೆ ಬರ್ಪಿನ ಸಂದರ್ಭ ಇತ್ತು. ನನಗೆ ಒಂಜಿ ಪಾತ್ರ ಬಂದಿತ್ತೆ. ಈ ಕಲ್ಪವೃಕ್ಷ ಒಂಜಿ ಮರದ ಬೆಲೆಗೆ ಆಯ್ತು ಬೊಂಡ ಪರ್ಪಿನ ಆಗ್ತದೆ ಬರ್ತೇನೆ ಮುಟ್ಟೆ ಆನೆ ಇತ್ತ ಯಾರು ಮುಂದಿತ್ತು. ನನಗೆ ತಿಂಗಳು ಮುದಲ್ ಪಟ್ನಗಳ ಏನೆಲ್ಲ ತೊಂದಿಲ್ಲೇರು ಅಚ್ಚ ಖುಷಿಯನ್ ರಾಜೇಶ್ ಕ್ರಿಸ್ಟನ್ ಈತ ಅತಿಶೋಕದಂಜಿ ಸರ್ವಿಸ್ ಆ್ಯಕ್ಟಿವಿಟಿದ ಲಿಸ್ಟ್ ಕೊರಿಯರು ಬಹುಶಃ ಇಂಗ್ಲ ಮಲಮಲ್ಲ ಕ್ಲಬ್ ಸಮೇತ ಆತ ಆ್ಯಕ್ಟಿವಿಟೀಸ್ ಅವಂದು ಉಂಡ ಇಜ್ಜಂದು ಇಂಕೆ ಡೌಟ್ ಉಂಡು. ಅದ ಎನಿವೆ ಭಾರಿ ಖುಷಿ ಅನ್ನಿಗೆ ಖಾಲಿ ಇನ್ನೇ ಸ್ಥಾನ ಬಹುಶಃ ಸರಿ ರಿಪೋರ್ಟಿಂಗ್ ಮಲ್ತೊಂದು ಇಜ್ಜಾರೋಡು ಹೆಚ್ಚಿನ ಅಂಶ ದಯಮಲ್ತೆ ಆ ರಿಪೋರ್ಟಿಂಗ್ ನಿಮಿತ್ತ ಅಂತ ಗಮನ ಕೊರಲಿ. ನನ್ನಂಥ ದಿನಟ್ಟು ಖಂಡಿತವಾದ ಈ ಫಸ್ಟ್ ಇಯರ್ ಡೇ ಬೆಸ್ಟ್ ಕ್ಲಬ್ ಆದ ಮೂರ್ದು ಬರಡದಕ್ಕೆ ಏನೊಂದಿಲ್ಲ ಅಂಚನೆ ಈ ನಿತ ಮಲ್ಲ ಬಿನ್ನೇರು ದ ಬ್ರೈಡ್ ಆ್ಯಂಡ್ ಬ್ರೈಡ್ ಗ್ರೂಮ್ ಎನ್ನ ಕಡೆ ಪಂಡೆ ಸ್ವರೂಪ ಬೊಕ್ಕ ನಿತ್ಯ
ಸ್ವರೂಪನಲ್ಲ ಎಂಕಲ್ಲ ರಿಲೇ ಒಂದು ಗುರುತ ಇನಿ ಕೊಡತ್ತೆ ಇಂಗ್ಲ ಇಲ್ಲ ಜೋಕುಲು ಎಡ್ದಿಂಚಿ ಎಂಗ್ಲ ಬಾರಿ ಕ್ಲೋಸ್ ಇತ್ತು ಪನಲ ಸ್ವರೂಪನ ಪಪ್ಪ ರಾಮಚಂದ್ರ ಶೇನವೆರ್ಲ ಎನ್ನ ಪಪ್ಪ ಮಂಜೇಶ್ ಎಂಗ್ಲ ರೊತ್ತಿನ ವಕೀಲರಾದ ಅದು ಬಾರಿ ಫ್ಯಾಮಿಲಿ ಫ್ರೆಂಡ್ಸ್ ಅದು ಏಪಲ ಅಕಲೆಲ್ಲ ಅಡ್ವಾನಸ್ ಎಂಕಲೆಲ್ಲ ಅಡ್ವಾನಸ್ ಅಂಚದು ಈ ಲಯನ್ಸ್ ಸೇರ್ನೆ ದುಂಬು ವಿ ಸರ್ವ್ ಒಂದು ಲಯನ್ಸ್ ದ ಎಂಬ್ಲೆಮ್ ಉಂಡು ಯಾನಂಜಿ ವಿ ಸರ್ವ್ ಎನ್ನಿ ಸರ್ವಿಂಗ್ ಪೂದಿತ್ತೆ ಏರು ಸ್ವರೂಪನ ಭರತನಾಟ್ಯಮ್ದ ಆರಂಗೇಟ್ರಮ್ ಉಂಡು ಆ ಥರ ಈಗ ಜೋಕುಲು ಈಗ ದಟ್ಟೆ ಈಗ ಇಲ್ಲ ಅಲ್ಪ ದುಂಬದ ಟೈಮ್ ಮಲ್ಲ ಕೇಟ್ರಿಂಗ್ ದಕ್ಕಲು ಮಾತಾಡ್ತವೆ ಇಲ್ಲ ದಕ್ಕಲು ಮಾತಾ ಪಟ್ನು ಈ ತೊಟ್ಟೆ ಗಿಟ್ಟೆ ಬದ ಫುಲ್ಲು ಬತ್ತಿನ ಬಿನ್ನೇರ್ನಕ್ಕೆ ಮಾತಾ ತೂರ್ನು ಅಂಚನೆ ಬೋದು ಸ್ವರೂಪನ ಪಪ್ಪ ಒಂದು ಬಾರಿ ಇಂಗ್ಲೀಷ್ ಮ್ಯಾನ್ ಅರೆಗೊಂದು ಇಂಗ್ಲೀಷ್ ಬೋರ್ಡ್ ಅರ ಸ್ವರೂಪನ ಎಂಗೇಜ್ಮೆಂಟ್ಗೆ ಸಡನ್ ಒಂದಿನ ಮತ್ತೆ ಕೋಟು ಡೇ ಬಂದೆ ಇನ್ನವರೇ ಎಲ್ಲಂಜಿ ಸ್ವರೂಪನ ಎಂಗೇಜ್ಮೆಂಟ್ ಈ ಬತ್ತದು ನೀ MC ಮಲ್ಪೋಡು ಯಾ ಬಣ್ಣ ಇಂಕ ಕನ್ನಡ ಪಾತ್ರ ಆವಂದು ಮತ್ತು ಕನ್ನಡ ಬರ್ಚಿ ಇಂಗ್ಲೀಷ್ ಡೇ ಬರ್ನೋಡು ಸೊ ಅಕ್ಕಲ್ಲ ಮದುವೆದ ಎಂಗೇಜ್ಮೆಂಟ್ಗೆ ಯಾನ ನೀ MC ದಟ್ ಮಂಜರುಂಡು ಬೊಕ್ಕ ಎಡ್ದೊಕ್ಕ ಮದುವೆ ಸ್ವರೂಪ ಎಂಕಲೆಗೆ ಕ್ಲೋಸ್ ಇತ್ತು ಎಂಕೆ ಕ್ಲೋಸ್ ಇತ್ತೇರು ಅಂಚನೆ ನಿತ್ಯ ಎನ್ನ ಮಿಸಸ್ ಇಂದಿರನಕ್ಲೆಗೆ ಅಲ್ಪ ಪುತ್ತೂರುಡು ಬಾರಿ ಕ್ಲೋಸ್ ನೆರೆಕರೆಡ್ ಎಲ್ಲೆರ್ದು ಇಂಚೆ ಹಾಕಲ ಗೊಬ್ಬೊಂದು ಮತ್ತೊಂದು ಬಾರಿ ದುಂಬುಡ್ದು ಇಂಚೆ ಗುರ್ತ ಈ ನಿತ್ಯನ ಇನಿ ಪನ್ನಾಗ ಇಂಟ್ರೊಡಕ್ಷನ್ ಒಂಜಿ ಪಂಡ್ರೆ ಮಾತ್ರ ಗೊತ್ತುಪ್ಪಂದು ಆರು UN ಕಾಲತ್ತು ಅದು ದುಂಬು ಈ ಬ್ಲ್ಯಾಕ್ ಕ್ಯಾಟ್ ಅಂದು ಈ ಪ್ರಧಾನಮಂತ್ರಿ ನಕಲ್ನ ಬಾಡಿ ಗಾರ್ಡ್ ಅದು ಉಪ್ಪೇರು ಅದು ರಾಹುಲ್ ಗಾಂಧಿನೊಟ್ಟಿಗೆ ಇತ್ತೇರು ಎಡ್ದಕ್ಕ ವಾಜಪೇಯಿನೊಟ್ಟಿಗೆ ಇತ್ತೇರು ಒಂಜಿ ಭಾರಿ ಮಲ್ಲ ಒಂಜಿ ಹುದ್ದೆ ಆಕಲ ಪ್ರೈಮ್ ಮಿನಿಸ್ಟರ್ನ ಕೈತಲ್ ಬೋಪಿನೇ ನಂಗೆ ಒಂಜಿಲ್ಲ ಆಕಲ್ನ ಬಾಡಿ ಗಾರ್ಡ್ ಉಪ್ಪುಡಾಡ ಬಹುಶಃ ಸ್ವರೂಪ ಗಜಿ ಇತ್ತೆ ಈ ವರ್ಷ ಆರು UN ರಜೆ ಬರೆದು ಬೈದಾರೆ ಬಾಡಿ ಗಾರ್ಡ್ ಅದೇ ಬೈದಾರೆ ಅದು ಬಹುಶಃ ಇತ್ತೆ ಈ ಮಾತ ಪತಂಜಿ ಕ್ಲಬ್ ಪೋರಾಡ್ಡತ್ತ ಪತಂಜಿ ಕ್ಲಬ್ ಸ್ವರೂಪ ಒರ್ತಿ ಹೆಚ್ಚು ಹೋಗ್ತೀನಿ ಅಂಚೆ ಬಹುಶಃ ರಜೆ ಪಾಡ್ಪಾದ್ಯಾರು ಸ್ವರೂಪ ಎನಿವೆ ಈ ಎರಡು ಜೋಡಿಲು ಏನಾರು ಪಂಡೇರು ಸ್ವರೂಪ ಪಂಡೇರು ಇಂಕ ಕಲ್ಚರಲ್ ಅಂದೆಲ್ಲ ಮಲ್ತಿರ್ತಾರೆ ಅಪಾಯಿಂಟ್ ಮಲ್ತಾರೆ 10 ಶೋಕ್ದಂಜಿ ಕಲ್ಚರಲ್ ಪ್ರೋಗ್ರಾಮ್ ಇನಿಕ್ಲ 10 ಶೋಕ್ದ ಕಲ್ಚರಲ್ ಐಟಮ್ ಆತಿಂಜಿ ಆಂಡ್ ಐಟಮ್ ನಿಂದುತ್ತಲೆ ಹಿಂಗೆಲ್ಲ ಲಯನ್ಸ್ಡ್ ಈ ಇನ್ಸ್ಟಾಲೇಷನ್ ಮಾತ್ರ ಈ AC ಹಾಲ್ಡ್ ಮಾತ್ರ ಹಾಕೊಂಡು ಫಸ್ಟ್ ಟೈಮ್ ಕಲ್ಚರಲ್ ಫಂಕ್ಷನ್ AC ಹಾಲ್ಡ್ ಆಂಡ್ ಟೌನ್ ಹಾಲ್ಡ್ AC ಹಾಲ್ಡ್ ಫಸ್ಟ್ ಟೈಮ್ ಬಹುಶಃ ಆರ್ನೇ ಇಂಥ ಸುರುತ ರೀಜನ್ ಮೀಟ್ಲೈನ್ AC ಹಾಲ್ಡೇ ಆತೇನೆ ಇವಾಗ ಈ ಹಾಲ್ದ ಬಗ್ಗೆ ಈ ಥ್ರೂ ರಾಜೇಶ್ ನಿಂಗೆ ಕೇಟ್ರಿಂಗ್ ಅಸೋಸಿಯೇಷನ್ ಶುಡ್ ರಿಯಲಿ ಕಾಂಪ್ಲಿಮೆಂಟ್ ದೆಮ್ ದೇರ್ ಆಲ್ವೇಸ್ ಎಂಗೆಲ್ಲ ಟೇಸ್ಟ್ ಬಡ್ಸ್ ನಕಲೆ ಏಪಲ ಕೇಟ್ರ್ ಮಾಡ್ತೊಂತೇರು ಇನ್ನು ಎಂಗೆಲ್ಲ ಫಸ್ಟ್ ಟೈಮ್ ಇತ್ತು ಬಾರಿ ಒಂಜಿ ಪೊರ್ಲುದ ಹಾಲ್ ಎಂಗೆಲೆಗೆ ಲಯನ್ಸ್ ತಕ್ಲೆಗೆ ಒಂಜಿ given us an opportunity for the Lions to have a function in this beautiful hall. I should congratulate your association for this beautiful hall and compliments to all the great one and the sports person Rekha Shetty, the service angel of her, I think I should really call her, and recently she has become a big editor also of a beautiful autobiography of the Morolis, Vamananna and Veneka. Always the lady who posts things in the Facebook and makes lines in the news every day. A very soft spoken Balanna. Inkala Kusal Daraje Mon Koppal Anjane Yenane Pudarda Arun compliment, and also to Sujata and Asha and Lokesh, to compliments to the secretary Krishna Shetty and Satya Prasad. Thank you for the opportunity. ಇದೊಂದು ಪ್ರೀತಿಯ ಗೌರವ, ಕಲ್ಪವೃಕ್ಷದ ಪ್ರೀತಿ ನಿರಂತರವಾಗಿರಲಿ. ಇರು ಮೊದಲು ಪಾಡ್ರೆ ವರ್ಷಲ ಬರೋದು ಪೊಡು, ತಿಂಗೊಲ್ಲ ಬರೋದು ಪೊಡು. ಮೊದಲು ಸರಿಯಾದಿತ್ತನೇ ತಾರೆ ಅಮೃತ ಸಮಾನವಾದ ಅಂಚಿನ ಬೊಂಡನು ಕೊರ್ಪುಡು ಲಯನ್ ದೇವದಾಸ್ ಭಂಡಾರಿಯರು. ప్రాంతీయ అధ్యక్షులు లయన్ స్వరూప ఎన్ శెట్టి దంపతులు.
ಮೊದಲ ಸಂಚಿಕೆ ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಅದರ ಸಂಪಾದಕದ ಸವಾಲಿನ ಹೊಣೆಗಾರಿಕೆಯನ್ನು ವಹಿಸಿಕೊಂಡು ಅದನ್ನು ಯಶಸ್ವಿಯಾಗಿ ಪೂರೈಸಿದಂತಹ ಸಂಪಾದಕಿ ಲಯನ್ ರಮ್ಯ ರಾಜೇಶ್ ಶೆಟ್ಟಿ ಅವರಿಗೆ ಅಭಿಮಾನದ ಅಭಿನಂದನೆಯ ಗೌರವಗಳು. ಕ್ಲಬ್ಬಿನ ಸಂಚಿಕೆಗೆ ಜಾಹೀರಾತಿನ ಪ್ರಾಯೋಜಕತ್ವವನ್ನು ನೀಡಿ ಇಷ್ಟೊಂದು ಸುಂದರವಾಗಿ ಮೂಡಿ ಬರಲು ಸಹಕರಿಸಿದಂತಹ ಭಾಳಷ್ಟು ಮಂದಿ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ 5 ಮಂದಿಯನ್ನು ನಾವು ಇದೀಗ ಗೌರವಿಸ್ತಾ ಇದ್ದೇವೆ. ಮೊದಲಿಗೆ ಲಯನ್ BN ಭಾರತಿ ಇವರು ವೇದಿಕೆಗೆ ಬಂದು ಅಧ್ಯಕ್ಷರಿಂದ ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದ ಸಹಕಾರಕ್ಕಾಗಿ ನಿಮಗೆ ನಮ್ಮ ಪ್ರೀತಿಯ ಅಭಿನಂದನೆಗಳು. ಲಯನ್ ಗೋವರ್ಧನ್ ಶೆಟ್ಟಿ ಇವರು ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಹಾಗೆ ಲಯನ್ ಮೋಹನ್ ದಾಸ್ ಕಿಲ್ಲೆ ಇವರು ಕೂಡ ವೇದಿಕೆಗೆ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು. ಲಯನ್ ಅನಿಲ್ ಕುಮಾರ್ ಇವರು ಸಹ ಈ ಒಂದು ಗೌರವದ ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಲಯನ್ ಮೋಹನ್ ದಾಸ್ ಕಿಲ್ಲೆ ಅವರು, ಲಯನ್ ಅನಿಲ್ ಕುಮಾರ್ ಅವರು, ಲಯನ್ ಲೋಕೇಶ್ ಶೆಟ್ಟಿ ಅವರು ಬಹಳಷ್ಟು ಮಂದಿ ಜಾಹೀರಾತಿನ ಸಹಕಾರವನ್ನು ನೀಡಿದ್ದಾರೆ. ಇದರಲ್ಲಿ 5 ಮಂದಿಯನ್ನು ನಾವು ನಮ್ಮ ಸಾಂಕೇತಿಕವಾಗಿ ಗೌರವದ ಅಭಿನಂದನೆಯನ್ನು ನೀಡ್ತಾ ಇದ್ದೇವೆ. ಎಲ್ಲರಿಗೂ ಪ್ರಾಯೋಜಕತ್ವ ನೀಡಿ ಸಹಕರಿಸಿದಂತಹ ಎಲ್ಲ ಲಯನ್ಸ್ ಬಂಧುಗಳಿಗೂ ಎಲ್ಲ ಜಾಹೀರಾತುದಾರರಿಗೆ ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಕಲ್ಪವೃಕ್ಷ ಪಂಪುವೆಲ್ ಇದರ ಪರವಾಗಿ ಅಭಿನಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರಿಗೂ ವಂದನೆಗಳು. ಇವತ್ತು ಇಲ್ಲಿಗೆ ಬಂದಿರುವ ನಮ್ಮ ರೀಜನ್ನ ರೆಪ್ರೆಸೆಂಟೇಟಿವ್ಸ್ನವರೇ ಮತ್ತು ಹೋಸ್ಟ್ ಕ್ಲಬ್ ಕಲ್ಪವೃಕ್ಷದ ಎಕ್ಸ್ಟೆನ್ಷನ್ ಚೇರ್ಪರ್ಸನ್ ಮೋಹನ್ ದಾಸ್ ಕೆಲ್ಲಿ ಅವರೇ, ಕಲ್ಪವೃಕ್ಷ ಪಂಪುವೆಲ್ನ ಎಲ್ಲ ಸದಸ್ಯರೇ ಮತ್ತು ನಾನು ಮತ್ತು ನಮ್ಮ ರೀಜನ್ 11 ಕ್ಲಬ್ಬಿನವರೆಲ್ಲ ಒಟ್ಟಿಗೆ ಸೇರಿ ನಿಮಗೆಲ್ಲರಿಗೂ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮ್ಯಾನ್ಕೈಂಡ್ ಟು ಸರ್ವಿಸ್ ಟು ಗಾಡ್, ಇದು ನಮ್ಮ ಲಯನ್ ರಾಜೇಶ್ ಶೆಟ್ಟಿ ಅವರಿಗೆ ವೆರಿ ಗುಡ್ ಎಕ್ಸಾಂಪಲ್. ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ನ ಸ್ಲೋಗನ್ ಶೇರ್ ಹ್ಯಾಪಿನೆಸ್, ಅದರ ಯೋಜನೆಯಂತೆ ತುಂಬ ಸರ್ವಿಸ್ ಆ್ಯಕ್ಟಿವಿಟೀಸ್ಗಳನ್ನು ತುಂಬ ಆಲೋಚನೆಯಿಂದ ಮಾಡಿ ಶೇರ್ ಹ್ಯಾಪಿನೆಸ್ ತುಂಬ ಚೆನ್ನಾಗಿ ಮಾಡುತ್ತಿರುವಿರಿ. ಒಮ್ಮೆ ನಾನು ಅವರಿಗೆ ಹೇಳಿದೆ, ಪೊಸತ್ ಕ್ಲಬ್ ಏತು ಶೋಕುಡು ಕೆಲಸ ಮಲ್ತೊಂದುಲ್ಲರು ಪಂಡೆ. ಆಗ ರಾಜೇಶ್ ಶೆಟ್ಟಿ ಅವರು ಹೇಳಿದ ಮಾತು, ನಮ್ಮ ಲಯನ್ಸ್ ಕ್ಲಬ್ ಕಲ್ಪವೃಕ್ಷದಲ್ಲಿ ಎಲ್ಲರೂ ಹೊಸಬ್ರು, ನಾವು ಪಾಯಿಂಟಿಗೋಸ್ಕರ ಸರ್ವಿಸ್ ಮಾಡೋದಲ್ಲ, ನಮ್ಮ ನ್ಯೂ ಮೆಂಬರ್ಸ್ನವ್ರಿಗೆ ಗೊತ್ತಾಗಬೇಕು ನಮ್ಮ ಲಯನ್ಸ್ ಸಂಸ್ಥೆ ಸರ್ವಿಸ್ಗಳನ್ನು ಹೇಗೆ ಮಾಡುತ್ತೇವೆ ಮತ್ತು ಯಾಕೆ ಮಾಡುತ್ತೇವೆ ಎಂದು. ದಿಸ್ ವಾಸ್ ದ ಕರೆಕ್ಟ್ ಆನ್ಸರ್. ಪ್ರೆಸಿಡೆಂಟ್ ಲಯನ್ ರಾಜೇಶ್ ಶೆಟ್ಟಿ, ಸೆಕ್ರೆಟರಿ ಟ್ರೆಜರರ್ ಆ್ಯಂಡ್ ಆಲ್ ಎಲ್ಲ ಟೀಮ್ ಮೆಂಬರ್ಸ್ನವ್ರನ್ನ ನಿಮ್ಮ ಹ್ಯುಮನಿಟೇರಿಯನ್ ಸರ್ವಿಸ್ ಟು ದ ಪುವರ್ ಹೀಗೆ ಕಂಟಿನ್ಯೂ ಮಾಡ್ತಾಯಿರಿ. ಬಿಲೋ 5 years ನಿಮ್ಮದು ನಿಮ್ಮ ಕ್ಯಾಟಗರಿ, ನಮ್ಮದು ಸ್ವಲ್ಪ ಬೇರೆ, ಅದರಿಂದ ನೀವು ಎಷ್ಟು ಸರ್ವಿಸ್ ಮಾಡಿದರೂ ನಮಗೆ ತುಂಬ ಸಂತೋಷ. ಅದಕ್ಕೆ ತುಂಬ ಖುಷಿಯಾಗ್ತದೆ ನೀವು ಸರ್ವಿಸ್ ಮಾಡುವಾಗ. ಯು ಶುಡ್ ಕಮ್ ಅಪ್ ಆನ್ ದ ಟಾಪ್. ಆಲ್ ದ ಬೆಸ್ಟ್ ಟು ಯು ಲಯನ್ ರಾಜೀವ್ ಶೆಟ್ಟಿ ಆ್ಯಂಡ್ ಯುವರ್ ಟೀಮ್. ಥ್ಯಾಂಕ್ ಯು. ಲಾಂಗ್ ಲಿವ್ ಲಯನ್. ನಮ್ಮ ರೀಜನ್ ಚೇರ್ಪರ್ಸನ್ ಲಯನ್ ಸ್ವರೂಪಾ ಶೆಟ್ಟಿ ಅವರು ಆಲ್ರೌಂಡರ್. We are proud to say she is our region chairperson. ಇವರ ಸಹಕಾರದಿಂದ ಈಗಾಗಲೇ ನಮ್ಮ ಕ್ಲಬ್ ಕಂಕನಾಡಿ ಪಡಲಿನಿಂದ 2 MGF ಮತ್ತು 1 PMGF ಆಗಿದ್ದೇವೆ. ಇನ್ನು 2 MGF ಆಗಲು ನಾವು ಟ್ರೈ ಮಾಡ್ತಿದ್ದೇವೆ. We are always grateful to you for your suggestions and kind help support, dear Madam Lion Swarupa. All the best to you for your future endeavors. ಇವತ್ತಿನ ಕಲ್ಪವೃಕ್ಷ ಬುಲೆಟಿನ್ ರಿಲೀಸ್ ಆಗಿದೆ. ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಕಂಗ್ರ್ಯಾಚುಲೇಷನ್ ಟು ದ ಚೀಫ್ ಎಡಿಟರ್ ರಮ್ಯಾ ರಾಜೇಶ್ ಶೆಟ್ಟಿ ಆ್ಯಂಡ್ ಆಲ್ ದ ಎಡಿಟೋರಿಯಲ್ ಟೀಮ್ ಮೆಂಬರ್ಸ್. ಕಲ್ಪವೃಕ್ಷದ ಹಾಗೆ ಕ್ಲಬ್ಬು ಇನ್ನೂ ಉನ್ನತ ಸ್ಥಾನಕ್ಕೆ ಏರಲಿ ಎಂದು ಹಾರೈಸುತ್ತಾ ನಮ್ಮ ಕ್ಲಬ್ನ ಕಂಕನಾಡಿ ಪಡೀಲ್ ವತಿಯಿಂದ ನಾನು ನಿಮಗೆಲ್ಲರಿಗೂ ಶುಭವನ್ನು ಕೋರುತ್ತೇನೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ, ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಲಯನ್ ರಾಜೇಶ್ ಶೆಟ್ಟಿ ಅವರಿಗೆ ನಮನಗಳನ್ನು ಸಲ್ಲಿಸುತ್ತೇನೆ.
ಈ ಕಾರ್ಯಕ್ರಮದ ಕೇಂದ್ರ ಬಿಂದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಮಾರ್ಗದರ್ಶನ ನೀಡಿದ ಪ್ರಾಂತೀಯ ಅಧ್ಯಕ್ಷೆಯಾದ ಲಯನ್ ಸ್ವರೂಪ ಎನ್ ಶೆಟ್ಟಿ MJF ಇವರಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಕಲ್ಪವೃಕ್ಷ ಎಂಬ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿ ಜಿಲ್ಲೆಗೆ ಸಮರ್ಪಿಸಿದ ಮಾಜಿ ರಾಜ್ಯಪಾಲರಿಗೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ವಲಯಾಧ್ಯಕ್ಷರಾದ ಲಯನ್ ಲೋಕೇಶ್ ಶೆಟ್ಟಿ ಅವರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ರೀಜನ್ ಮೆಂಟರ್ ಲಯನ್ ಆಶಾ ಚಂದ್ರ ಮೋಹನ್, ರೀಜನ್ ಗ್ಯಾಟ್ ಲಯನ್ ದಯಾನಂದ್ ಶೆಟ್ಟಿ ಹಾಗೂ ಝೋನ್ ಮೆಂಟರ್ ಲಯನ್ ಸುಜಯ್ ಶೆಟ್ಟಿ ಅವರಿಗೂ ಸಂಸ್ಥೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.